ಆಧಾರವಾಗಿಟ್ಟು ಸಹಸ್ರಾರು ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜ್ಞಾನದ ಬೆಳಕನ್ನು ನೀಡಿ ಆ ಬೆಳಕು ಎಲ್ಲೆಡೆ ಪಸರಿಸುವ ದೀವಿಗೆಯಾದವರು ನಮ್ಮ ಪ್ರೀತಿಯ ಉರ್ಬನ್ ಸರ್. ಕಥೋಲಿಕ ವಿದ್ಯಾಮಂಡಳಿಯ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 35 ವರ್ಷಗಳ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯ ಹೊಸ್ತಿಲಲ್ಲಿ ನಿಂತಿರುವ ಶ್ರೀ ಉರ್ಬನ್ ಮಸ್ಕರೇನಸ್ ರವರ ಸುದೀರ್ಘ ಸೇವೆಯನ್ನು ಮನಗಂಡು ಕೃತಜ್ಞತಾಪೂರ್ವಕವಾಗಿ ಅವರನ್ನು ಸನ್ಮಾನಿಸಲು ಈ ಗುರುವಂದನಾ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಇಂದು ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದು ಸೂಕ್ತವೂ ಅರ್ಥಪೂರ್ಣವೂ ಆಗಿದೆ. ಏಕೆಂದರೆ ಈ ದಿನ ನಾವು ನಮ್ಮ ಪಾಲಕ ಸಂತ ಸೈಂಟ್ ಸೆಬಾಸ್ಟಿಯನ್ ರವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅದರ ಜೊತೆಗೆ ಇವತ್ತು ಉರ್ಬನ್ ಸರ್ ರವರ 60ನೆಯ ಹುಟ್ಟುಹಬ್ಬ. ಈಗಾಗಲೇ ನಾವು ಸಮಾರಂಭದ ಅಧ್ಯಕ್ಷರು ಅತಿಥಿಗಳೊಡಗೂಡಿ ಅವರ ಧರ್ಮಪತ್ನಿ ಶ್ರೀಮತಿ ಪ್ರಮೀಳಾ ಮಸ್ಕರೇನಸ್, ಮಕ್ಕಳಾದ ಪ್ರೀಮಲ್, ಪ್ರಜ್ವಲ್ ಮತ್ತು ಉಜ್ವಲ್ ಮಸ್ಕರೇನಸ್ ಅವರೊಂದಿಗೆ ಸಾಂಕೇತಿಕವಾಗಿ 60 ದೀಪಗಳೊಡನೆ ಅವರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಈ ದಿನದ ಸಂಭ್ರಮವನ್ನು ದ್ವಿಗುಣಗೊಳಿಸಲು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಪೂಜ್ಯ ಸಂಚಾಲಕರಾದ ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನಾರವರು, ನಿಕಟಪೂರ್ವ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್ ರವರು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀ ವಿಷ್ಣು ಎನ್ ಹೆಬ್ಬಾರ್ ರವರು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ತ್ಯಾಗಂ ರವರು, ಸಮೂಹ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು, ಸಹಾಯಕ ಧರ್ಮಗುರುಗಳಾದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ ಹಾಗೂ ವಂದನೀಯ ಫಾದರ್ ಲೈಸಲ್ ಡಿಸೋಲ್ಜರವರು, ಡೀಕನ್ ಪ್ರಮೋದ್ ಕ್ರಾಸ್ತಾ, ಬ್ರದರ್ ಕಿರಣ್, ಧರ್ಮ ಭಗಿನಿಯರು, ಆಡಳಿತ ಮಂಡಳಿಯ ಸದಸ್ಯರು, ನಿವೃತ್ತ ಹಾಗೂ ಬೇರೆ ಸಂಸ್ಥೆಗಳಿಗೆ ವರ್ಗಾವಣೆಯಾಗಿ ಹೋದ ಶಿಕ್ಷಕರು, ನಮ್ಮ CRP ಶ್ರೀಮತಿ ಆಶಾ ಲತಾರವರು, ಸಮೂಹ ಸಂಸ್ಥೆಗಳ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ಹೆತ್ತವರು, ಪೋಷಕರು ಮತ್ತು ಹಿತೈಷಿಗಳು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನೆರೆದಿದ್ದೇವೆ. ನಿಮಗೆಲ್ಲರಿಗೂ ಆದರದ ಹಾಗೂ ಗೌರವಪೂರ್ಣ ಸುಸ್ವಾಗತ. ಬೆಳಕು ಕತ್ತಲೆಯನ್ನು, ಅಜ್ಞಾನವನ್ನು ಹೋಗಲಾಡಿಸುತ್ತದೆ. ಬೆಳಕು ಭರವಸೆಯ ಸಂಕೇತ. ಈಗ ಶ್ರೀಮತಿ ಮತ್ತು ಶ್ರೀ ಉರ್ಬನ್ ಮಸ್ಕರೇನಸ್ ರವರು ಜ್ಯೋತಿಯನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ. ಕಾಣುವ ಸಡಗರವು ಪಾವನ ದರ್ಶನವು ಸಾರ್ಥಕ ಬಾಳ್ವೆಯ ಒಲಿಯುವ ಯೋಗವು ಅನುರೋಮಾಂಚನವು ಧನ್ಯತೆಯ ಗಳಿಗೆ ಇದು ಧನ್ಯತೆಯ ಗಳಿಗೆ ಕಂಡು ಕೃತಾರ್ಥತೆ ಹೊಂದುವ ಬದುಕಿನ ಧನ್ಯತೆಯ ಗಳಿಗೆ ಧನ್ಯತೆಯ ಗಳಿಗೆ ಇದು ಧನ್ಯತೆಯ ಗಳಿಗೆ ಕಂಡು ಕೃತಾರ್ಥತೆ ಹೊಂದುವ ಬದುಕಿನ ಧನ್ಯತೆಯ ಗಳಿಗೆ ಬದುಕಿನ ಧನ್ಯತೆ
ಬಾಳ್ವೆಗೆ ಒದಗಿತು ನೂತನತೆ, ಪಾಪದಿ ಅರಳಿತು ಪುಣ್ಯದ ಪದುಮವು, ಮೈನವಿರೇಳುವ ತನ್ಮಯತೆ. ಅನುಪಮ ಹರುಷದ ಹೊನಲೆದುರಾಯಿತು, ಬಾಳ್ವೆಗೆ ಒದಗಿತು ನೂತನತೆ, ಪಾಪದಿ ಅರಳಿತು ಪುಣ್ಯದ ಪದುಮವು, ಮೈನವಿರೇಳುವ ತನ್ಮಯತೆ. ಧನ್ಯತೆಯ ಗಳಿಗೆ ಇದು ಧನ್ಯತೆಯ ಗಳಿಗೆ, ಕಂಡು ಕೃತಾರ್ಥತೆ ಹೊಂದುವ ಬದುಕಿನ ಧನ್ಯತೆಯ ಗಳಿಗೆ, ಧನ್ಯತೆಯ ಗಳಿಗೆ ಇದು ಧನ್ಯತೆಯ ಗಳಿಗೆ, ಕಂಡು ಕೃತಾರ್ಥತೆ ಹೊಂದುವ ಬದುಕಿನ ಧನ್ಯತೆಯ ಗಳಿಗೆ. ಜನುಮದ ಬಹುವಿಧ ಭಾಗ್ಯ ಸಮಾಗಮ, ಸಾಫಲ್ಯಕ್ಕೆ ಕ್ಷಣ ಸಲ್ಲುತ್ತಲಿ, ದುಗುಡ ದುರಿತಗಳು ಕರಗಿತು ಅಕ್ಷಯ, ಸೌಖ್ಯವ ಬಾಳುವೆ ಗೆಲ್ಲುತ್ತಲಿ. ಜನುಮದ ಬಹುವಿಧ ಭಾಗ್ಯ ಸಮಾಗಮ, ಸಾಫಲ್ಯಕ್ಕೆ ಕ್ಷಣ ಸಲ್ಲುತ್ತಲಿ, ದುಗುಡ ದುರಿತಗಳು ಕರಗಿತು ಅಕ್ಷಯ, ಸೌಖ್ಯವ ಬಾಳುವೆ ಗೆಲ್ಲುತ್ತಲಿ. ನಿನ್ನಯ ಕಾಣುವ ಸಡಗರವು, ಪಾವನ ದರ್ಶನವು, ಸಾರ್ಥಕ ಬಾಳ್ವೆಯ ಒಲಿಯುವ ಯೋಗವು, ಅನುರೋಮಾಂಚನವು. ಧನ್ಯತೆಯ ಗಳಿಗೆ ಇದು ಧನ್ಯತೆಯ ಗಳಿಗೆ, ಕಂಡು ಕೃತಾರ್ಥತೆ ಹೊಂದುವ ಬದುಕಿನ ಧನ್ಯತೆಯ ಗಳಿಗೆ, ಧನ್ಯತೆಯ ಗಳಿಗೆ ಇದು ಧನ್ಯತೆಯ ಗಳಿಗೆ, ಕಂಡು ಕೃತಾರ್ಥತೆ ಹೊಂದುವ ಬದುಕಿನ ಧನ್ಯತೆಯ ಗಳಿಗೆ. ದೇವೋ ಭವ. ಅತಿಥಿಗಳನ್ನು ಆದರಿಸುವುದು, ಸತ್ಕರಿಸುವುದು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಈಗ ನಮ್ಮೆಲ್ಲರನ್ನೂ ನೃತ್ಯದೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಸಸ್ಸನಿ ಸಸ್ಸನಿ ಗರಿ ನಿಸಾ, ಸಸ್ಸನಿ ಸಸ್ಸನಿ ಪಮಗನಿ ಪಾ, ಸಸ್ಸನಿ ಸಸ್ಸನಿ ಗರಿ ನಿಸಾ, ಸಸ್ಸನಿ ಸಸ್ಸನಿ ಪಮಗನಿ ಪಾ. ಮುದದಿ ನನ್ ಮನವೇ ನಲಿದಾಡು, ಇಂದು ಸಂಭ್ರಮದ ಸುದಿನ, ಹೂಮಳೆ ಸುರಿಸಿಸುವಾಲಿ ಹಾಡು, ಇಂದು ಸುಮಧುರ ಸುಸಮಯ. ನಲ್ಲಿ ನಲಿದು ಹೆಜ್ಜೆ ತಾಳದಿಂದ, ನಗು ಚೆಲ್ಲಿ ಪ್ರೀತಿ ಪ್ರೇಮದಿಂದ, ಸ್ವಾಗತ ಕೋರು ನೀ ಮನವೇ, ಸ್ವಾಗತ ಕೋರು ನೀ, ಸುಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ, ಸುಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ಓ ಓ ಓ ಓ ಓ
ಗರಿಗೆದರಿ ನವಿಲು ನಲಿದಿದೆ ಮಧುರ ಮಳೆಗೆ, ಸೂರ್ಯ ಕಿರಣಕ್ಕೆ ಹೂವೊಂದು ಹೊರಳಿದೆ ಪರಿಮಳ ಎಮಗೆ. ಇಂದು ನಿಮ್ಮಯ ಗಮನ ತಂದಿದೆ ಪುಳಕ, ನಿಮ್ಮಯ ಗಮನ ತಂದಿದೆ ಪುಳಕ, ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಓ ಓ ಓ ಓ ಸಸ್ಸನಿ ಸಸ್ಸನಿ ಗರಿ ನಿಸಾ ಸಸ್ಸನಿ ಸಸ್ಸನಿ ಪಮಗನಿ ಪಾ ಸಸ್ಸನಿ ಸಸ್ಸನಿ ಗರಿ ನಿಸಾ ಸಸ್ಸನಿ ಸಸ್ಸನಿ ಪಮಗನಿ ಪಾ. ನಮ್ಮ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ನಿಮ್ಮ ಮನ ಮಧುರ, ನಮ್ಮ ಬದುಕಿಗೆ ಆದರ್ಶರಾಗುವ ನಿಮ್ಮ ನಡೆ ಅಮರ. ಇಂದು ನಿಮ್ಮ ಬರುವಿಕೆ ತಂದಿದೆ ಹರುಷ, ನಿಮ್ಮ ಬರುವಿಕೆ ತಂದಿದೆ ಹರುಷ, ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಹೋ ಹಾ ಮನಮೋಹಕ ನೃತ್ಯದೊಂದಿಗೆ ನಮ್ಮ ಉರ್ಬನ್ ಮಸ್ಕ್ರೇನಿಯಸ್ ಇವರ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅಧ್ಯಕ್ಷ ಸ್ಥಾನವನ್ನು ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನಾ ಇವರು ಅಲಂಕರಿಸಿದ್ದಾರೆ. ಫಾದರ್, ನಿಮಗೆ ಇಲ್ಲಿ ನೆರೆದ ಸರ್ವರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ತಮ್ಮ 60 ಸಂವತ್ಸರಗಳನ್ನು ಪೂರೈಸಿದ ಶ್ರೀ ಉರ್ಬನ್ ಮಸ್ಕ್ರೇನಿಯಸ್ ನಿಮಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಈ ಗುರುವಂದನಾ ಕಾರ್ಯಕ್ಕೆ ನಿಮಗೂ ನಿಮ್ಮ ಧರ್ಮಪತ್ನಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ಭವ್ಯ ಕಟ್ಟಡದ ರೂವಾರಿ ಆಗಿದ್ದವರು ವಂದನೀಯ ಫಾದರ್ ಕ್ಲೆಮೆಂಟ್ ಮಸ್ಕ್ರೇನಿಯಸ್. ಪ್ರಸ್ತುತ ಉಡುಪಿಯ ಬುಳಿಯ ಚರ್ಚಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ, ವಿಚಾರಗಳನ್ನು ವಿನಿಮಯ ಮಾಡುತ್ತಾ ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಗೆ ದುಡಿಯುವ ನಮ್ಮ ಸಮೂಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು ವೇದಿಕೆಯಲ್ಲಿ ಉಪಸ್ಥಿತರಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ. ಸ್ಥಳೀಯ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ವಂದನೀಯ ಫಾದರ್ ಲೈಸಲ್ ಡಿಸೋಜಾ ನಮ್ಮೊಂದಿಗೆ ಇದ್ದಾರೆ. ಫಾದರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆತೆಲ್ ಕಾನ್ವೆಂಟಿನ ಧರ್ಮ ಭಗಿನಿಯರು, ಅಲೋಷನ್ ಬಾಯ್ಸ್ ಹೋಮಿನ ಧರ್ಮ ಭಗಿನಿಯರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಆಡಳಿತ ಮಂಡಳಿಯ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತ. ಈ ಸಂಸ್ಥೆಯಲ್ಲಿ
ನಿವೃತ್ತಿ ಹೊಂದಿದ ಶಿಕ್ಷಕರು, ಬೇರೆ ಸಂಸ್ಥೆಗಳಿಗೆ ವರ್ಗವಾಗಿರುವ ಶಿಕ್ಷಕರು ನಮ್ಮೊಂದಿಗೆ ಇದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತ. ಈ ನಮ್ಮ ಸಮೂಹ ಸಂಸ್ಥೆಗಳಲ್ಲಿರುವ ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆತ್ತವರು, ಪೋಷಕರು ಇಲ್ಲಿ ಆಗಮಿಸಿದ್ದೀರಾ, ನಿಮಗೂ ಆತ್ಮೀಯ ಸ್ವಾಗತ. ಉರ್ಬನ್ ಸರ್ ಕುಟುಂಬದವರು ಇಲ್ಲಿ ಆಗಮಿಸಿದ್ದಾರೆ. ಕುಟುಂಬದ ಎಲ್ಲ ಸದಸ್ಯರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತಗಳು. ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಇಲ್ಲಿ ಉಪಸ್ಥಿತರಿದ್ದೀರಿ, ನಿಮಗೂ ಆತ್ಮೀಯ ಸ್ವಾಗತ. ಸರ್ವರಿಗೂ ಸ್ವಾಗತ ಬಯಸುತ್ತಾ ಶುಭವನ್ನು ಕೋರುತ್ತೇನೆ. ವಂದನೆಗಳು. ಸಿಹಿ ಹಂಚದೆ, ಸಿಹಿ ತಿನ್ನದೆ ನಮ್ಮ ಸಮಾರಂಭಗಳು ಪೂರ್ಣವಾಗುವುದಿಲ್ಲ. ಈಗ ಉರ್ಬನ್ ಸರ್ ಅವರು ತಮ್ಮ ಕುಟುಂಬದೊಡಗೂಡಿ ತಮ್ಮ 60ನೆಯ ಹುಟ್ಟುಹಬ್ಬದ ಕೇಕನ್ನು ಕತ್ತರಿಸುವವರು. ನಿಮ್ಮ ಮುಂದಿನ ಬದುಕನ್ನು ಸಿಹಿಯಾಗಿರಿಸಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. PT ಪೀರಿಯಡ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ. ಅದೇ ರೀತಿ ಎಲ್ಲ ಉಪಾಧ್ಯಾಯರಿಗಿಂತಲೂ PT ಸರ್ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ತಮ್ಮ ಪ್ರೀತಿಯ ದೈಹಿಕ ಶಿಕ್ಷಕರ ಮೇಲಿನ ಪ್ರೀತಿ ಮತ್ತು ಅಭಿಮಾನಗಳನ್ನು ಎಲ್ಲರ ಪರವಾಗಿ 10ನೆಯ ತರಗತಿಯ ರಾಹಿಜಾ ವ್ಯಕ್ತಪಡಿಸಲಿರುವಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಪೂಜ್ಯ ಸಂಚಾಲಕರೇ, ಮುಖ್ಯ ಅತಿಥಿಗಳೇ, ಉರ್ಬನ್ ಸರ್ ದಂಪತಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲ ಗಣ್ಯರೇ, ಶಿಕ್ಷಕರೇ, ವಿದ್ಯಾಭಿಮಾನಿಗಳೇ, ನನ್ನ ಸಹಪಾಠಿಗಳೇ, ನಿಮಗೆ ಈ ದಿನದ ಶುಭಕಾಮನೆಗಳು. ಇಂದು ತಮ್ಮ 60ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಉರ್ಬನ್ ಸರ್ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಕಳೆದ 3 ವರ್ಷಗಳಿಂದ ಚಿರಪರಿಚಿತರಾದ ಉರ್ಬನ್ ಸರ್ ಅವರ ಬಗ್ಗೆ 2 ನುಡಿಮಾತುಗಳನ್ನಳು ಇಚ್ಛಿಸುತ್ತೇನೆ. ನಾನು 8ನೇ ತರಗತಿಯ ಮೊದಲ ಪ್ರವೇಶದಲ್ಲಿ ಗಂಭೀರ ಸ್ವಭಾವದ, ಗಟ್ಟಿ ಸ್ವರದ, ಬಿಸಿಲು ಹಾಕಿದ ವ್ಯಕ್ತಿಯನ್ನು ನೋಡಿ ಒಂದು ಕ್ಷಣಕ್ಕೆ ದಂಗಾದೆ. ಆದರೆ ದಿನಗಳು ಕಳೆದಂತೆ ನಾನು ತಿಳಿದುಕೊಂಡ ವ್ಯಕ್ತಿಯು ಸೌಮ್ಯ ಸ್ವಭಾವದವರೆಂದು ತಿಳಿದುಕೊಂಡೆ. ಕಳೆದ 3 ವರ್ಷಗಳಿಂದ ದೈಹಿಕ ಶಿಕ್ಷಣದ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯಲು ಈ ವ್ಯಕ್ತಿಯೇ ಪ್ರಮುಖ ಕಾರಣ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಉರ್ಬನ್ ಮಸ್ಕರೇನಸ್. ಎಲ್ಲ ಶಿಕ್ಷಣಕ್ಕಿಂತ ಮಿಗಿಲಾದ ಶಿಕ್ಷಣ ದೈಹಿಕ ಶಿಕ್ಷಣ. ಈ ಶಿಕ್ಷಣದಲ್ಲಿ ನಾವೆಲ್ಲರೂ ಮಾನಸಿಕ ಸಂತೃಪ್ತರು.
ಯಾವುದೇ ಪಾಠದ ಶಿಕ್ಷಕರು ಬಾರದಿದ್ದಾಗ ನಾವ್ಯಾರೂ ಶಿಕ್ಷಕರಲ್ಲಿ ವಿಚಾರಿಸುವುದಿಲ್ಲ. ಆದರೆ ಉರ್ಬನ್ ಸರ್ ಬಂದರೂ ಬಾರದಿದ್ದರೂ ನಮ್ಮ ತರಗತಿಯ ನಾಯಕ ಶಿಕ್ಷಕರಲ್ಲಿ ವಿಚಾರಿಸಿ ಈ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮಾಡುತ್ತಾನೆ. ಯಾವುದೇ ವಿದ್ಯಾರ್ಥಿ ಆಟವಾಡಿ ಗಾಯ ಮಾಡಿಕೊಂಡಾಗ ಮೊದಲು ಬಂದು ಪ್ರಥಮ ಚಿಕಿತ್ಸೆಯನ್ನು ಮಾಡುವವರೇ ಉರ್ಬನ್ ಸರ್. ಎಲ್ಲ ಮಕ್ಕಳನ್ನು ಸಮಾನವಾದ ರೀತಿಯಲ್ಲಿ ಕಂಡಿದ್ದಾರೆ. ಅಲ್ಲದೆ ಯಾವುದೇ ವಿದ್ಯಾರ್ಥಿಗೆ ಆಟದಲ್ಲಿ ಕೊರತೆಯಾಗದಂತೆ ನೋಡಿಕೊಂಡಿದ್ದಾರೆ. ನಮ್ಮ ವೈದ್ಯಕೀಯ ತಪಾಸಣೆಯಲ್ಲಿಯೂ ವೈದ್ಯರೊಂದಿಗೆ ನಿಕಟ ಸಂಪರ್ಕವನ್ನಿಟ್ಟು ಕ್ಲಪ್ತ ಸಮಯದಲ್ಲಿ ಪೂರೈಸುತ್ತಾರೆ. ಕ್ಲಾಸ್ಟರ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಗಳಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಮಿಂಚಿದ್ದಾರೆ. ಇದರ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ವಿವಿಧ ಕ್ರೀಡೆಗಳಲ್ಲಿ ತರಬೇತಿಗೊಳಿಸಿ ಪಾಠಗಳ ಅವಧಿಯ ನಂತರವೂ ಸೂಕ್ತವಾದ ತರಬೇತಿ ನೀಡುವಲ್ಲಿ ಸರ್ ನಿಮ್ಮ ಪಾತ್ರ ಅತ್ಯಂತ ದೊಡ್ಡದು. ಇಂದು ತಮ್ಮ 60ನೇ ಸಂವತ್ಸರಗಳನ್ನು ಪೂರೈಸುವ ಸಂದರ್ಭದಲ್ಲಿ ನಮ್ಮ ಇಡೀ ಸಂಸ್ಥೆಯು ಅವರನ್ನು ಆತ್ಮೀಯವಾಗಿ ಗೌರವಿಸುತ್ತದೆ. ನಿಮ್ಮ ಸೇವೆಯನ್ನು ಸದಾ ಸ್ಮರಿಸುತ್ತೇವೆ ಸರ್. ತಾವು ಮುಂದಿನ ದಿನಗಳಲ್ಲಿ ನೌಕರಿಯಿಂದ ನಿವೃತ್ತರಾದರೂ ಜೀವನದಲ್ಲಿ ಎಂದಿಗೂ ನಿವೃತ್ತರಾಗುವುದಿಲ್ಲ. ನಾವು ಅನೇಕ ಬಾರಿ ನಿಮ್ಮ ಮನಸ್ಸಿಗೆ ನೋಯಿಸಿದ್ದೇವೆ ಸರ್. ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ ನಿಮ್ಮ ವಯೋನಿವೃತ್ತಿ ಜೀವನವು ಸುಗಮಯವಾಗಲಿ. ದೇವರ ಆಶೀರ್ವಾದಗಳು ಸದಾ ನಿಮ್ಮಲ್ಲಿಯೂ ಹಾಗೂ ಕುಟುಂಬದವರಲ್ಲಿ ಇರಲಿ ಎಂದು ಕೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮ. ಅದೆಷ್ಟೋ ಕಾರ್ಯಕ್ರಮಗಳಿಗೆ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಇಂತಹ ಒಂದು ನಿವೃತ್ತಿ ಹೊಂದಿದವರಿಗೆ ಇಂಥ ಬಹಳ ಒಂದು ಅಚ್ಚುಕಟ್ಟಾಗಿ ಸಮಯ ಪ್ರಜ್ಞೆಯೊಂದಿಗೆ ಬಹಳ ತಾಳ್ಮೆಯಿಂದ ಅವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಬಹಳ ಸೊಗಸಾಗಿ ನಡೆದಿದೆ. ಹಾಗಾಗಿ ವಿಶೇಷವಾಗಿ ಈ ವಿದ್ಯಾಸಂಸ್ಥೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಜಾಸ್ತಿ ಮಾತನಾಡಲಿಕ್ಕೂ ಇಲ್ಲ, 5 ನಿಮಿಷ ಸಮಯ, ನಾನು 4 ನಿಮಿಷದಲ್ಲಿ ಮುಗಿಸ್ತೇನೆ. ವಿಶೇಷವಾಗಿ ನನ್ನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಇಲ್ಲಿ ಕರೆದಿದ್ದಾರೆ. ಯಾಕಪ್ಪ ಅಂತಂದರೆ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಅಂತೇಳಿದರೆ ಆ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಬಿಟ್ಟರೆ ಮುಂದೆ ನೆಕ್ಸ್ಟ್ ಮತ್ತೊಬ್ಬ ಪ್ರಧಾನ ವ್ಯಕ್ತಿ ಅಂತ ಹೇಳಿದರೆ ಅವ ದೈಹಿಕ ಶಿಕ್ಷಣ ಶಿಕ್ಷಕ. ಯಾಕೆ ಹೇಳ್ತೇನೆ ಅಂತಂದರೆ ಕೆಲವೊಮ್ಮೆ ಪಾಠ ಮಾಡೋದು ಬಿಡಿ, ಆಟ ಆಡಿಸೋದು ಬಿಡಿ, ವಿಸಿಲ್ ಹಾಕೋದು ಬಿಡಿ, ಸಮಯ ಪ್ರಜ್ಞೆ ನೋಡಿಕೊಳ್ಳೋದು ಬಿಡಿ, ಇಲೆಕ್ಷನಿಗೆ ಹೋಗೋದಾದ್ರೂ ಬಿಡಿ, ಮಕ್ಕಳನ್ನ ವೈದ್ಯಕೀಯ ತರಬೇತಿ ಕರೆದುಕೊಂಡು ಹೋಗೋದು ಬಿಡಿ, ಲಾಸ್ಟಿಗೆ ಜಾಡು ಮಾಡಲಿಲ್ಲ ಅಂತಂದರೆ ಆ ಕೊಠಡಿಗಳನ್ನ ಗುಡಿಸ್ಲಿಕ್ಕೆ ಕೂಡ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ರೆಡಿಯಾಗಿರ್ತಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಒಬ್ಬ ವಿದ್ಯಾಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಯಾವ ರೀತಿ ಇದ್ದಾರೆ ಅಂತಲ್ಲಿ ಹೇಳಬೇಕು ಅಂತಾದರೆ ಆ ವಿದ್ಯಾಸಂಸ್ಥೆ ನೋಡಿದರೆ ಗೊತ್ತಾಗ್ತದೆ. ಈ ಮುದ್ದು ಮಕ್ಕಳನ್ನು ನೋಡಿದರೆ ಗೊತ್ತಾಗ್ತದೆ. ಬಹಳ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನೀವೆಲ್ಲ ಕುಳಿತುಕೊಂಡಿದ್ದೀರಿ. ಹಾಗಾಗಿ ನಾನು ಅಂದುಕೊಂಡಿದ್ದೇನೆ ಇಷ್ಟು ವರ್ಷ ಏನು ಈ ವಿದ್ಯಾಸಂಸ್ಥೆಯಲ್ಲಿ 13 ವರ್ಷ ದುಡಿದಿದ್ದಾರೆ, ಬಹಳ ಶಿಸ್ತುಬದ್ಧವಾಗಿ ಈ ಮಕ್ಕಳನ್ನು ಕೊಂಡೋಗಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ, ಅನುಮಾನ ಇಲ್ಲ, ಸಂದೇಹ ಇಲ್ಲ. ವಿಶೇಷವಾಗಿ ನಮ್ಮ ಉರ್ಬನ್ ಸರ್ ಅವರ ಬಗ್ಗೆ, ಉರ್ಬನ್ ಸರ್ ನೋಡಲಿಕ್ಕೆ ಇನ್ನೂ ಕೂಡ ಒಂದು 15 ವರ್ಷ ಕೊಟ್ಟರೆ ದುಡಿತಿದ್ರು. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಉಂಟಲ್ವಾ? ಯಾಕೆ ಅಂತ ಹೇಳಿದ್ರೆ ಅವರು ವೃತ್ತಿಯಲ್ಲಿ ಮಾತ್ರ ನಿವೃತ್ತಿ ಆದದ್ದು, ಪ್ರವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಿಗಂತೂ ಬಿಡುವೇ ಇಲ್ಲ. ಅದೆಷ್ಟೋ ನಿವೃತ್ತಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಈಗ ಕೂಡ ತರಬೇತಿಯನ್ನು ಕೊಡ್ತಾ, ಎಲ್ಲ ಶಾಲೆಗಳಿಗೆ ವಿಸಿಟ್ ಕೊಡ್ತಾ, ಸಂಜೆ ಕೂಡ ಅವರು ಶಟ್ಲನ್ನು ಆಡ್ತಾ ಮಕ್ಕಳೊಟ್ಟಿಗೆ ಬೆರೆಯುತ್ತಾರೆ. ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕನಿಗೆ ಯಾವಾಗಲೂ ನಿವೃತ್ತಿ ಎನ್ನುವಂಥದ್ದು ಇಲ್ಲ, ಆದರೆ ವೃತ್ತಿಯಲ್ಲಿ ಮಾತ್ರ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ನಾನು ಸುಮಾರು 15 ವರ್ಷಗಳ ಅವರೊಟ್ಟಿಗೆ ಸೇವೆಯನ್ನು ಸಲ್ಲಿಸಿದ್ದೇನೆ. ವಿಶೇಷವಾಗಿ ನಮ್ಮ ಉರ್ಬನ್ ಸರ್ ಅವರ ನೋಡಲಿಕ್ಕೆ ಮುಗ್ಧತೆಯಿಂದ ಇರ್ತಾರೆ. ಅವರು ಮಾಡುವ ಚಟುವಟಿಕೆ ನೋಡಿದರೆ ನಮಗೆಲ್ಲ ಹಬ್ಬ ಅನ್ನಿಸ್ತದೆ. ಅವರು ಸಂಘಟನೆ ಮಾಡುವಂಥ ಯಾವುದೇ ಕ್ರೀಡಾಕೂಟ ಆಗಲಿ, ಯಾವುದೇ ದೊಡ್ಡ ತಾಲೂಕು ಮಟ್ಟದ ಫುಟ್ಬಾಲ್ ಆಗಲಿ, ಆ ಮನುಷ್ಯ ನೋಡಲಿಕ್ಕೆ ಸಿಗುವುದಿಲ್ಲ, ವೇದಿಕೆಗೆ ಬನ್ನಿ ಕರೆದ್ರೂ ಕೂಡ ಬರುವುದಿಲ್ಲ. ಅವರ ವ್ಯವಸ್ಥೆಗಳು, ಸಲ್ಲಿಸುವಂಥ ಸೇವೆ, ಅವರ ಒಂದು ಕಠಿಣ ದುಡಿಮೆ, ಅವರ ಸಮಯ ಪ್ರಜ್ಞೆ, ಅವರ ವಿಶೇಷವಾದ ಗುಣಗಳು. ಅವರಿಗೆ ಯಾವುದೇ ವರ್ಕನ್ನು ಕೊಡಿ, ನಾವು ನಮ್ಮ ಕ್ರೀಡಾಕೂಟಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಕ್ರೀಡಾಕೂಟಗಳು ನಾವು ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತೇವೆ, ಉರ್ಬನ್ ಸರ್ ಅವರ ಮುಂದಾಳತ್ವದಲ್ಲಿ ಆಗಬೇಕು ಅಂತ. ಅಲ್ಲಿ ಇನ್ನೊಬ್ಬರನ್ನು ಕೊಡಬೇಕಂತ ಅಗತ್ಯ ಇಲ್ಲ, ನಾವು ಆಗಾಗ ಅವರಿಗೆ ಹೋಗಿ ಕೇಳಬೇಕು ಅಂತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಪ್ ಟು ಡೇಟ್ ಅವರು ಟೈಮನ್ನು ಕೊಟ್ಟುಬಿಟ್ರೆ ಆ ಟೈಮಿಗೆ ಬೇರೆ ಏನಿಲ್ಲ. ನಾನು ಅವರನ್ನು ನಿಮ್ಮ ಮುಂದೆ ಹೊಗಳೋದು ಅಂತಲ್ಲ, ಒಂದು ತಾಲೂಕು ಮಟ್ಟದ ಫುಟ್ಬಾಲ್ ಮೊನ್ನೆ ನಡೆಯಿತು, ಸುಮಾರು 40-45 ಶಾಲೆ ಭಾಗವಹಿಸಿದ್ದೆವು. ಸಂಪೂರ್ಣ ಮುಂದಾಳತ್ವವನ್ನು ನಾನು ಇವರಿಗೆ ಕೊಟ್ಟಿದ್ದೆವು, ಉರ್ಬನ್ ಸರ್ ಅವರಿಗೆ ಇಲಾಖೆ ಕೊಟ್ಟಿತ್ತು. ಆದರೆ ಅವರ ಅಚ್ಚುಕಟ್ಟುತನ, ಆ 2 ಮೈದಾನದಲ್ಲಿ ಆಡಿಸುವಂಥದ್ದು, ಅದು ಈ ಪಾಠ ಮಾಡಿದಷ್ಟು ಸುಲಭ ಅಲ್ಲ.
ಅಷ್ಟು ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟತನ ಯಾವ ಹೊತ್ತಿಗೆ ಮುಗಿಬೇಕು ಅದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮುಗಿಸುವವರು ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಅವರು. ಮತ್ತೊಂದು ಏನಪ್ಪ ಅಂತ ಹೇಳಿದರೆ ಅವರ ವಿಶೇಷವಾದ ಗುಣ ಈಗಾಗಲೇ ಹೇಳಿದ ಹಾಗೆ ಸಮಯ ಪ್ರಜ್ಞೆ. ಆ ಸಮಯ ಪ್ರಜ್ಞೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾಯಿದ್ರು. ಮತ್ತೊಂದು ಬಹಳ ವಿಶೇಷ ಅಂತ ಹೇಳಿದರೆ ಅವರು ಮುಗುಳ್ನೆಗೆ ಸದಾ ಇರ್ತದೆ, ಯಾವತ್ತೂ ನೆಗಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ನೆಗಾಡ್ತಾರೆ. ಆ ಮುಗುಳ್ನೆಗೆ ಯಾರಲ್ಲಿ ಇದೆಯೋ ಅವನು ಏನಾದರೂ ಒಂದು ಸಾಧನೆ ಮಾಡ್ತಾನೆ ಅಂತೇಳಿ ಅರ್ಥ. ಯಾವುದೇ ಒಂದು ವ್ಯಕ್ತಿ ಆ ವ್ಯಕ್ತಿ ಹೀಗೆ ಕುಳಿತುಕೊಂಡ್ರೆ ಆ ಕುಳಿತುಕೊಳ್ಳುವಾಗಲೇ ಗೊತ್ತಾಗ್ತದೆ ಇವ ಇಷ್ಟೇ ಅಂತ. ಬಟ್ ಅವರಲ್ಲಿ ಆಗಾಗ ಸಣ್ಣ ಸಣ್ಣ ನೆಗೆ ಇರುತ್ತೆ, ಆ ನೆಗೆ ಹಿಂದೆ ಏನೋ ಒಂದು ಸಾಧನೆ ಮಾಡ್ತೇವೆ ಅಂತೇಳಿ. ಮತ್ತೊಂದು ವಿಶೇಷವಾಗಿ ನಾನು ಕಂಡುಕೊಂಡ 4ನೇ ಗುಣ ಏನಪ್ಪ ಅಂತೇಳಿದರೆ ಅವರ ನೇರ ನಡವಳಿ, ನೇರ ನಡೆನುಡಿ. ಅದು ಈ ಮನುಷ್ಯರಲ್ಲಿ ಈಗ ಬಹಳ ಕೊರತೆ ಕಾಣ್ತಾ ಇದೆ, ಹಿಂದೆ ಒಂದು ಮುಂದೆ ಒಂದು. ಆದರೆ ನಾನು ಕಂಡುಕೊಂಡ ಹಾಗೆ 15 ವರ್ಷಗಳಿಂದ ಈ ನಮ್ಮ ಉರ್ಬನ್ ಸರ್ ಅವರು ನಾವೇನು ನಮ್ಮಲ್ಲಿ ಮಾತಾಡ್ತಾರೆ ಅದುವೇ ನೇರ, ಹಿಂದಿನಿಂದ ಯಾವುದೂ ಇಲ್ಲ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಲೇ ಆಗಲಿ ಇಲಾಖೆಯಲ್ಲೇ ಆಗಲಿ ಅವರು ಬೆರೆತಂಥ ರೀತಿ ನೇರ ನುಡಿಯಿತ್ತು. ಅವರು ಏನು ಮಾತಾಡ್ತಾರೆ ಅದೇ ಅವರ ನಡವಳಿಕೆ ಆಗಿತ್ತು. ಇದು ವಿಶೇಷವಾದಂಥ ಗುಣ. ನಾನು ಅದನ್ನು ಉರ್ಬನ್ ಸರ್ ಅವರಲ್ಲಿ ಕಂಡುಕೊಂಡಿದ್ದೇನೆ, ಆಚರಿಸಲ್ಪಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಮ್ಮ ಎಲ್ಲ ದೈಹಿಕ ಶಿಕ್ಷಕರ ಪರವಾಗಿ ಇವತ್ತು ಉರ್ಬನ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೊಂದು ಅವರಿಗೆ ಇನ್ನೂ ಕೂಡ ಒಂದು 5 ವರ್ಷ ಕೊಟ್ಟರೆ 10 ವರ್ಷ ಕೊಟ್ಟರೆ ದುಡಿತಾರೆ, ಅಷ್ಟೊಂದು ನಮಗೆಲ್ಲ ಬೇಸರ. ಇಷ್ಟು ಬೇಗ ನಿವೃತ್ತಿ, ಮೊನ್ನೆ ಹೇಳ್ತಾಯಿದ್ರು ನಾನು ಫೆಬ್ರವರಿ ಜನವರಿ ಆಗುವಾಗ ನಾನು ನಿವೃತ್ತಿ ಹೊಂದ್ತೇನೆ. ನಮಗೆ ಆಶ್ಚರ್ಯ, ಏನಪ್ಪ ಇಷ್ಟು ಬೇಗ ನಿವೃತ್ತಿ ಆಯಿತಾ ಅಂತೇಳಿ. ಅಂದರೆ ಈ ನಿವೃತ್ತಿ ಎನ್ನುವಂಥದ್ದು 60 ವರ್ಷಕ್ಕೆ ವೃತ್ತಿಯಲ್ಲಿ ನಾವು ನಿವೃತ್ತಿ ಹೊಂದಬೇಕು, ಸರ್ಕಾರದ ನಿಯಮ. ಆ ನಿಯಮಕ್ಕೆ ಬದ್ಧತೆಯನ್ನು ನಾವು ಕೊಡಲೇಬೇಕಾಗ್ತದೆ. ಅವರಿಗೆ ದುಡಿಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಅವರು ಅಲ್ಲಿಗೆ ನಿಲ್ಲಿಸಬೇಕಾಗ್ತದೆ. ವಿಶೇಷವಾಗಿ ನಾನು ಉರ್ಬನ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದು ಮಾತ್ರ ಅಲ್ಲದೆ ಈ ವಿದ್ಯಾಸಂಸ್ಥೆ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಟುಕೊಂಡವರು. ಮುಂದಾಳತ್ವವನ್ನು JB ಸಲ್ದಾನರವರು, ಅವರ ಬಗ್ಗೆ ನಾವು ಹೇಳಬೇಕು ಅಂತಿಲ್ಲ, ಇಡೀ ಲೋಕಕ್ಕೆ ಅವರು ಪರಿಚಿತರಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಅಂತಹ ಒಂದು ಸಂಸ್ಥೆಯಲ್ಲಿ ಅದೆಷ್ಟೋ ಸಂಸ್ಥೆಯಲ್ಲಿ ಅವರು ದುಡಿದಿದ್ದಾರೆ. 35 ವರ್ಷ ದುಡಿಯುವುದು ಅಂತ ಹೇಳಿದರೆ ಈಗಿನ ಆಹಾರ ಪದ್ಧತಿಯಲ್ಲಿ ಅಷ್ಟು ಸುಲಭ ಅಲ್ಲ. ಅವ ಸರಿಯಾದ ದೇಹ, ಅಂಗವೈಕಲ್ಯ, ಆರೋಗ್ಯ, ಸಾಮರ್ಥ್ಯ ಎಲ್ಲವನ್ನು ಇಟ್ಕೊಂಡ್ರೆ ಮಾತ್ರ ಅವರು 35 ವರ್ಷ ಜೀವನ ಮಾಡಲಿಕ್ಕಾಗ್ತದೆ. ಅದು ಮಾತ್ರ ಇಲ್ಲಿ ಹಲವು ವಿದ್ಯಾರ್ಥಿಗಳು, ಇಡೀ ಉಳ್ಳಾಲ ಅಲ್ಲ, ಇಡೀ ತಾಲೂಕಲ್ಲಿ ಇವತ್ತು ಅನುದಾನಿತ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ಇದ್ದಾರೆ ಅಂತೇಳಿದರೆ ಅದು ಸೈಂಟ್ ಸೆಬಾಸ್ಟಿಯನ್ ಶಾಲೆ. ಅಷ್ಟು ವಿದ್ಯಾರ್ಥಿ ಸಮುದಾಯವನ್ನು ಹೊಂದಿದಂತಹ ಒಂದು ವಿದ್ಯಾಸಂಸ್ಥೆ ಅಂತೇಳಿದರೆ ಅದು ಸೈಂಟ್ ಸೆಬಾಸ್ಟಿಯನ್ ವಿದ್ಯಾಸಂಸ್ಥೆ ಅಂತ ಹೇಳ್ತಾರೆ. ಅಷ್ಟು ಮಕ್ಕಳನ್ನು ನಿಭಾಯಿಸಬೇಕು ಅಂದರೆ ಈ ಕಾಲದಲ್ಲಿ ಒಬ್ಬ ಮಾಸ್ಟ್ರು 10 ಮಾಸ್ಟ್ರಿಂದ ಸಾಧ್ಯ ಇಲ್ಲ. ಅಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಿವೃತ್ತಿ ಹೊಂದುವಂಥದ್ದೇ ಅದು ದೊಡ್ಡ ಭಾಗ್ಯ. ಆ ಭಾಗ್ಯ ಇವತ್ತು ನಮ್ಮ ಉರ್ಬನ್ ಸಾರಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅದು ಕೂಡ ಒಂದು ವಿದ್ಯಾಸಂಸ್ಥೆ, ನಮ್ಮ JB ಸಲ್ದಾನರವರ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನಿವೃತ್ತಿ ಹೊಂದೋದು ಅಂತ ಹೇಳಿದರೆ ಅದು ಬಹಳ ಅವರಿಗೆ ಒಂದು ದೊಡ್ಡ ಭಾಗ್ಯ. ಇವತ್ತು ಅವರ ಮಕ್ಕಳು ಕೂಡ, ಕೆಲವೊಮ್ಮೆ ಅವರ ಮಕ್ಕಳು ಎಲ್ಲೋ ಫಾರಿನಲ್ಲಿ ಇರ್ತಾರೆ. ಇವತ್ತು ಮುದ್ದಿನ ಮಕ್ಕಳು 3 ಮಕ್ಕಳು ಕೂಡ ಅವರ ಒಟ್ಟಿಗೆ ಒಂದು ನಿವೃತ್ತಿ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಕೂಡ ದೊಡ್ಡ ಒಂದು ಭಾಗ್ಯ. ಅಂಥ ಒಂದು ಭಾಗ್ಯ ಅವರಿಗೆ ಲಭಿಸಲಿ. ಮುಂದಿನ ನಿವೃತ್ತಿ ಜೀವನ ಉಜ್ವಲವಾಗಿರಲಿ. ಅವರ ಮುಂದೆ ಏನೆಲ್ಲ ನೆನೆಸ್ಕೊಂಡಿದ್ದಾರೆ ಅದೆಲ್ಲ ಪರಿಪೂರ್ಣ ಆಗಲಿ. ಅವರಿಗೆ ದೇವರು ಆಯುಷ್ಯಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ಕೊಳ್ತಾ, ಯಾವುದೇ ಒಂದು ಶಾಲೆ ಚೆನ್ನಾಗಿ ನಡೀಬೇಕು ಅಂದರೆ ಅಲ್ಲಿ ಪ್ರಮುಖವಾಗಿ ಇಬ್ಬರು ಬಹಳ ಹೊಂದಾಣಿಕೆಯಿಂದ ಇರಬೇಕಾದದ್ದು. ಅಲ್ಲಿ ಮುಖ್ಯಾಧ್ಯಾಪಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು. ಅದು ಈ ಶಾಲೆಯಲ್ಲಿ ಇದೆ ಎನ್ನುವಂಥದ್ದು ಈ ಕಾರ್ಯಕ್ರಮ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ 1 ತಿಂಗಳ ಹಿಂದೆ ನಾನು ಇಲ್ಲಿ ಕ್ರೀಡೋತ್ಸವ ಸಂದರ್ಭದಲ್ಲಿ ಬಂದಿದ್ದು. ಆಗ ನಮ್ಮ ರೈಮಂಡ್ ಸರ್ ಇಲ್ಲಿಯ ಮುಖ್ಯಾಧ್ಯಾಪಕರು ನೆನಪಿಸಿದರು, 17ನೇ ತಾರೀಕು ನಮ್ಮ ಉರ್ಬನ್ ಸರ್ ಅವರ ಹುಟ್ಟುಹಬ್ಬ ಇದೆ, ಅದೇ ದಿವಸ ಅವರ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ನೀವು ಬನ್ನಿ ಅಂತ ಹಾಕ್ಕೊಂಡು. ಅಂದರೆ ಅಷ್ಟು ಯೋಜನಾಬದ್ಧವಾಗಿ ಒಬ್ಬ ದೈಹಿಕ ಶಿಕ್ಷಣನ ಪ್ರೀತಿ ಮಾಡ್ತಾ ಅಷ್ಟು ಅತ್ಯಂತ ಎಲ್ಲ ರೀತಿಯ, ಈಗಾಗಲೇ ತ್ಯಾಗಂ ಸರ್ ಹೇಳಿದ್ರು, ಅಚ್ಚುಕಟ್ಟಾಗಿ ಪ್ಲ್ಯಾನ್ ಆಗಿ ಮಾಡಿದಂತಹ ಅವರು ಶ್ರೀಯುತ ರೈಮಂಡ್ ಸರ್. ಹೀಗೆ ಇದಕ್ಕೆ ಅವರ ಅನ್ಯೋನ್ಯ ಸಂಬಂಧ ಇರೋದರಿಂದ ಸಾಧ್ಯ ಆಗಿದೆ. ಯಾವುದೇ ಶಾಲೆ ಚೆನ್ನಾಗಿ ಆಗಬೇಕಾದ್ರೆ ನಾನು ಹೇಳಿದೆ, ಈ ಒಂದು ಕಾರ್ಯಾಂಗ ಅಂದರೆ ಮುಖ್ಯಾಧ್ಯಾಪಕರು, ಶಾಸಕಾಂಗ ಅಂದರೆ ಪವರ್ ಇರುವಂಥವ್ರು, ಅದನ್ನು ಅನ್ವಯ ಮಾಡುವಂಥವರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರ ನಡುವೆ
ಮಾನಸಿಕ ಎಲ್ಲ ರೀತಿಯ ಸಂಬಂಧಗಳು ಚೆನ್ನಾಗಿದ್ದಾಗ ಮಾತ್ರ ಅದು ಶಾಲೆಯಲ್ಲಿ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬೆಳಗಿನ ಪ್ರಾರ್ಥನೆಯಿಂದ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಕ್ರೀಡಾಕೂಟಗಳಿರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು. ಇವೆಲ್ಲ ಆಗುವಂಥದ್ದು ಅಲ್ಲಿ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾಗ ಮಾತ್ರ. ಇಲ್ಲಿ ಕೂಡ ಒಂದು ಕಾರ್ಯಕ್ರಮದ ನಂತರ ಚಪ್ಪಾಳೆ ಹೊಡೆದ್ರು, ಎಷ್ಟು ವ್ಯವಸ್ಥಿತವಾಗಿ ಕ್ಲಾಪ್ಸ್ ಗೋ ಹೇಳೋ ಅಗತ್ಯ ಇರಲಿಲ್ಲ. ಅತ್ಯಂತ ಚಪ್ಪಾಳೆ ಸರಿಯಾಗಿ ಬಂದಿರಿದೆ ಅಂದರೆ ಅಲ್ಲಿ ವ್ಯವಸ್ಥಿತವಾದಂಥ ತರಬೇತಿ ಇದೆ ಅಂತ ಅರ್ಥ. ಹೀಗೆ ಒಂದು ಉತ್ತಮ ದೈಹಿಕ ಶಿಕ್ಷಕ ಹೋಗುವಾಗ ಇಂಥೆಲ್ಲ ಒಳ್ಳೆಯ ಅಂಶಗಳನ್ನು ಬಿಟ್ಟು ಹೋಗಿರ್ತಾನೆ. ಅದನ್ನು ಉರ್ಬನ್ ಮಸ್ಕರನ್ಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಎರಡನೇ, ಈ ಒಂದು ಉರ್ಬನ್ ಸರ್ ಅವರ ಉತ್ತಮ ಗುಣ ಅಂದರೆ ಸಮಯ ಪ್ರಜ್ಞೆ. ಈಗಾಗಲೇ ಹೇಳಿದ್ರು. ಯಾಕೆಂದರೆ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಬೆಳಗ್ಗೆ ಬೇಗ ಬಂದು ಲಾಸ್ಟ್ ಹೋಗುವವನು. ಅವರು ಎಷ್ಟು ಬೇಗ ಬಂದು ಶಾಲೆಯಲ್ಲಿ ಇದ್ದಾರೆ ಅಂದರೆ ಮುಖ್ಯಾಧ್ಯಾಪಕರೇ ಅವರಿಗೆ ಭಾರ ಕಡಿಮೆ ಆಗಿರ್ತದೆ. ಅಲ್ಲಿ ಶಾಲೆಯಲ್ಲಿ ಕ್ಲಾಸಿನ ಒಳಗೆ ಹೋಗಿರ್ಬೋದು, ಅಥವಾ ಪ್ರಾರ್ಥನೆ ಇರ್ಬೋದು, ಉಳಿದಂತಹ ತರಬೇತಿಗೆ ಸಂಬಂಧಪಟ್ಟ ಹಾಗಿರ್ಬೋದು. ಹೀಗೆ ಅನ್ಯಾನ್ಯ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದ್ರು ಉರ್ಬನ್ ಸರ್. ಅಂತಹ ಉತ್ತಮ ಗುಣವನ್ನು ಹೊಂದಿದಂಥವರು. ಎರಡನೇ, ದೈಹಿಕ ಶಿಕ್ಷಣಕ್ಕೆ ಬೇಕಾಗೋದು ಫಿಟ್ನೆಸ್. 35 ವರ್ಷಗಳ ಸೇವೆ ಸಲ್ಲಿಸಿಯೂ ಅತ್ಯಂತ ಈ ವರ್ಷವೂ ಕೂಡ ಎಲ್ಲ ಕ್ರೀಡಾಕೂಟಗಳಲ್ಲಿ ಈಗಾಗಲೇ ಹೇಳಿದ್ರು, ಫುಟ್ಬಾಲ್ ಇರ್ಬೋದು, ನಮ್ಮ ಮೊನ್ನೆ ಕುಸ್ತಿ ಇರ್ಬೋದು, ಇಲ್ಲಿ ಖೋ ನಡೆದಿತ್ತು. ನಮ್ಮ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಖೋ ಮಾಡಬೇಕು ಅಂದರೆ ಒಂದೇ ಗ್ರೌಂಡ್ ಇರೋ ಒಂದು ಯೂನಿವರ್ಸಿಟಿಯಲ್ಲಿ, ಇಲ್ಲಂದರೆ ನಮ್ಮ ಸೆಬಾಸ್ಟಿಯನ್ನಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ಕೋರ್ಟ್ಗಳನ್ನು ರಜೆ ಇದ್ದರೂ ಕೂಡ ಅತ್ಯಂತ ಹಿಂದಿನ ದಿವಸವೇ ಬಂದು ಮಾಡಿ ಆ ಒಂದು ನಿವೃತ್ತಿಯ ಕಾಲ ಸಮಯದಲ್ಲೂ ಕೂಡ ಮಾಡುವಂತಹ ಸ್ವಭಾವ ಹಾಗೂ ಒಳ್ಳೆಯ ಗುಣ ಅವರಲ್ಲಿ ಇದ್ದಿರೋದನ್ನು ನಾನು ಗಮನಿಸಿದ್ದೇನೆ. ಹೀಗೆ ಅವರ ಫಿಟ್ನೆಸ್ಸನ್ನು, ಅತ್ಯಂತ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮೂರನೇದಾಗಿ ವಿದ್ಯಾರ್ಥಿಗಳ ಜೊತೆಗೆ ಸಂಬಂಧ. ಅವರು ಯಾವಾಗಲೂ ಈ ದೈಹಿಕ ಶಿಕ್ಷಕ ಜೋರು ಮಾಡ್ತಾರೆ, ಪ್ರೀತಿನೂ ಮಾಡ್ತಾರೆ. ಆ ಗುಣ ಅವರಲ್ಲಿತ್ತು. ಆದ್ದರಿಂದನೇ ಅತ್ಯಂತ ಯಾವುದೇ ಒಂದು ಇಲ್ಲಿ ಬರಬೇಕಾದರೂ ಅಲ್ಲಿ ಬ್ಯಾಂಡ್ ವಾದ್ಯದ ಜೊತೆಗೆ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಲ್ಲಿರ್ಬೋದು, ಇಲ್ಲಿ ಸ್ವಾಗತ ನೃತ್ಯದಲ್ಲಿರ್ಬೋದು, ಇದೆಲ್ಲ ಮಾಡಬೇಕಾದ್ರೆ ಆ ಒಳ್ಳೆಯ ಕಾರ್ಯವನ್ನು ಮಾಡದ ದೈಹಿಕ ಶಿಕ್ಷಕ ಇದ್ದಾಗ ನನ್ನಲ್ಲಿ ಸ್ಫುರಿಸುತ್ತೆ. ಅದನ್ನು ನಾನು ಇಲ್ಲಿ ನೋಡಿರುವಂಥದ್ದನ್ನು ಕಾಣ್ತೀನಿ. ಹೀಗೆ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಅತ್ಯಂತ ಉತ್ತಮ ದೈಹಿಕ ಶಿಕ್ಷಕರಾಗಿದ್ದರು ಎನ್ನುವಂಥದ್ದು ನಮ್ಗೆ ತಿಳಿದು ಬರುತ್ತೆ. ಇನ್ನು ಅವರ ಒಂದು ಈಗಾಗಲೇ ನೇರ ನುಡಿ ಅಂತ ಹೇಳಿದ್ರು. ಯಾವುದೇ ಇದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿರ್ಬೋದು, ನಮ್ಮ ಕಬಡ್ಡಿಯ ವೇಟ್ ಮಾಡುವ ಸಂದರ್ಭ ಇರ್ಬೋದು, ಉಳಿದಂಥ ಸಂದರ್ಭದಲ್ಲಿ ಆಗೋದಿಲ್ಲ ಅಂದರೆ ಹೀಗೇ ಇರಬೇಕು. ಅದಕ್ಕಾಗಿ ಅವ್ರು ಯಾವುದೇ ಒಂದು ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ತೂಕ ಮಾಡುವ ಸಂದರ್ಭ ಬಂದಾಗಲ್ಲ ಉರ್ಬನ್ ಸರರ ಕೂತ್ಕೊಳ್ತಾ ಇದ್ದರು. ಯಾಕೆಂದರೆ ಅಲ್ಲಿ ಆ ಒಂದು ಬದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ ಆಗಿತ್ತು. ಅದು ಉರ್ಬನ್ ಸರಲ್ಲಿರೋದನ್ನು ನಾನು ಕಾಣ್ತೀನಿ. ಹಾಗೂ ಕೊಟ್ಟ ಕಾರ್ಯವನ್ನು ಕೊನೆಯ ತನಕ, ಪ್ರಾರಂಭದಲ್ಲಿ ಇದ್ದು ಕೊನೆಯ ತನಕ ಮಾಡುವ ಒಂದು ಉತ್ತಮ ಗುಣ ಅವರಲ್ಲಿರೋದನ್ನು ಕಾಣ್ತೀವಿ. ಕ್ರೀಡಾಕೂಟದಲ್ಲಿ ಸಾಮಾನ್ಯ ಸಮಯಕ್ಕೆ ಬರ್ತಾರೆ, ನಂತರ ಆದ ತಕ್ಷಣ ಹೋಗಿಬಿಡ್ತಾರೆ. ಆದರೆ ಉರ್ಬನ್ ಸರ್ ಹಾಗಲ್ಲ. ಉರ್ಬನ್ ಸರ್ ಅತ್ಯಂತ ಸರಿಯಾಗಿ ಬಂದು ಎಲ್ಲ ಮುಗಿಸಿ ಕೊನೆಯ ತನಕ ಇದ್ದು ನಂತರ ಹೋಗೋದನ್ನು ನಾನು ಕಂಡಿದ್ದೇನೆ. ಇಂತಹ ಉತ್ತಮ ದೈಹಿಕ ಶಿಕ್ಷಕರು ಅವರು. ಜೊತೆಗೆ ತಮ್ಮ ನಿವೃತ್ತಿ ಕಾಲದಲ್ಲಿ ಸಾಮಾನ್ಯವಾಗಿ ಅವರು ನಂದು ಆಯ್ತಪ್ಪ ಎನ್ನುವಂತಹ ಒಂದು ಜಾಯಮಾನ ಸಾಮಾನ್ಯವಾಗಿರುತ್ತೆ. ಆದರೆ ಈ ವರ್ಷ ಈ ಕೊನೆಯ ತನಕನೂ ಕೂಡ ಈ ವರ್ಷ ಕರಾಟೆಯಲ್ಲಿ ಒಬ್ಬರು ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಈ ಶಾಲೆಯ ವಿದ್ಯಾರ್ಥಿ. ಹಾಗೆ ಖೋಖೋದಲ್ಲಿ ತಾಲೂಕು ಮಟ್ಟ ತನಕ ಹೋಗಿದ್ದಾರೆ. ಹೀಗೆ ಅನೇಕ ಉತ್ತಮ ಕ್ರೀಡಾಪಟುಗಳನ್ನು ಕೊನೆಯ ತನಕನೂ ಪ್ರಾಕ್ಟೀಸ್ ಮಾಡಿಸಿ, ಅಭ್ಯಾಸ ಮಾಡಿಸಿ, ರಜೆಯ ದಿನವೂ ಬಂದು ಮಾಡುವಂತಹ ಒಂದು ಅವರ ಸ್ವಭಾವ ಮೆಚ್ಚಿಕೊಳ್ಳುವಂಥದ್ದು. ಅಂತಹ ಗುಣವನ್ನು ಉರ್ಬನ್ ಸರ್ ಹೊಂದಿದ್ರು ಎನ್ನುವಂಥದ್ದು ನಮ್ಮ ಇಲಾಖೆಯ ಅಧಿಕಾರಿಯಾಗಿ ನಾನು ಅವರಲ್ಲಿ ಕಂಡಿದ್ದೇನೆ. ಹೀಗೆ ಅತ್ಯಂತ ಎಲ್ಲ ಉತ್ತಮ ಗುಣಗಳನ್ನು ಯಾವ ದೈಹಿಕ ಶಿಕ್ಷಕನಲ್ಲಿ ಬೇಕಾಗುವಂತಹ ಒಂದು ಫಿಟ್ನೆಸ್ ಇರ್ಬೋದು, ಮುಖ್ಯಾಧ್ಯಾಪಕರ ಜೊತೆಗೆ ಒಳ್ಳೆಯ ಸಂಬಂಧ ಇರ್ಬೋದು, ಮಕ್ಕಳ ಜೊತೆಗೆ ಒಳ್ಳೆಯ ಸಂಬಂಧಗಳಿರ್ಬೋದು, ಎಂದು ಶಿಸ್ತನ್ನು ಹೇಗೋ ಬರೆಸಿಬಿಡ್ಬೋದು, ದರ್ಪದಿಂದ ಇರ್ಬೋದು. ಆದರೆ ಪ್ರೀತಿಯಿಂದ ಅವರನ್ನು ಒಪ್ಪಿಸೋದು ಇದೆಯಲ್ಲ, ಅದು ಬಹಳ ಜನರಿಗೆ ಬರೋದಿಲ್ಲ. ಅಂತಹ ಎಲ್ಲ ಉತ್ತಮ ಗುಣಗಳನ್ನು ಹೊಂದಿದ್ರು ನಮ್ಮ ಉರ್ಬನ್ ಸರ್. ನಮಗೆ ಬೇಸರ ಆಗ್ತದೆ. ಯಾಕೆಂದರೆ ಒಂದು ಇಲಾಖೆಯ ಕ್ರೀಡಾಕೂಟ ಅದು ಉಳ್ಳಾಲದಲ್ಲಿ 3 ಮುಖ್ಯವಾದಂತಹ ಈ 2-3 ವರ್ಷದಿಂದ ನಿವೃತ್ತರ. ಕಳೆದ ವರ್ಷ ಲೋಕನಾಥ್ ರೈ ಸರ್, ಮತ್ತು ಹಿಂದಿನ ತುಕಾರಾಮ್ ಸರ್, ಈಗ ಉರ್ಬನ್ ಸರ್. ಈ ಉಳ್ಳಾಲದಲ್ಲಿ ನಮ್ಮ ಒಂದು
ಕ್ರೀಡಾಕೂಟಗಳನ್ನು ಸಂಘಟಿಸಲಿಕ್ಕೆ ಬಹಳ ಒಂದು ಸಹಕರಿಸಿದ್ದವರು. ಕಳೆದ ವರ್ಷ ಇಲಾಖೆಯ ಒಂದು ಉಳ್ಳಾಲದ ಒಂದು ನೋಡಲ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಆ ಸಂದರ್ಭದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕೆ ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಈ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದಂತಹ ಈ ಶಾಲೆಯ ಮುಖ್ಯಾಧ್ಯಾಪಕರು ಸಂಚಾಲಕರ ಸಲ್ಡಾನ್ ಅವರಿಗೆ ವಂದಿಸ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವಿರುವಾಗ ನಾನಿರಲಿಲ್ಲ, ಆದರೆ ಇಂದು ನಿಮ್ಮನ್ನು ನೋಡಿ ತುಂಬ ಸಂತೋಷವಾಗ್ತದೆ. ಈ ದಿನ ಗುರುವಂದನಾ ಕಾರ್ಯಕ್ರಮ ನಮ್ಮ ಉರ್ಬನ್ ಮಸ್ಕರೇನಸ್ PT ಸರ್ ಅವರ ಹುಟ್ಟುಹಬ್ಬದ ಆಚರಣೆ ಕೂಡ. ಹುಟ್ಟುಹಬ್ಬ ಅಂದರೆ ಸಾಮಾನ್ಯ ಹುಟ್ಟುಹಬ್ಬ ಅಲ್ಲ, ಇದು 60ನೇ ಹುಟ್ಟುಹಬ್ಬ, ಡೈಮಂಡ್ ಬರ್ತ್ಡೇ. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಉಂಟು, ಡೈಮಂಡ್ಸ್ ಆರ್ ಫಾರ್ ಎವರ್. ಡೈಮಂಡ್ಸ್ ವಜ್ರ, ಅದು ಅನಂತ ಕಾಲದವರೆಗೆ. ಅದೇ ರೀತಿಯಲ್ಲಿ ಈ ಶಾಲೆಗೆ ನಾನು ಹೇಳುವುದು, ಉರ್ಬನ್ ಸರ್ ಯು ಆರ್ ಫಾರ್ ಎವರ್. ಯಾವಾಗಲೂ ಸದಾ ನಿಮ್ಮ ನೆನಪು ಇಲ್ಲಿ ಖಂಡಿತ ವಿದ್ಯಾರ್ಥಿಗಳು, ಇಲ್ಲಿ ಕಲಿತ ವಿದ್ಯಾರ್ಥಿಗಳು, ನಿಮ್ಮ ಸಹೋದ್ಯೋಗಿಗಳು ಮತ್ತು ನಾನು ಇರುವವರೆಗೆ ಖಂಡಿತವಾಗಿ ನೆನಪಿಸಿಕೊಳ್ಳುತ್ತೇನೆ. ಪ್ರೀತಿಯ ಮಕ್ಕಳೇ, ನಿಮಗೆ ವಜ್ರದ ವಿಷಯದಲ್ಲಿ ಗೊತ್ತಿರಬಹುದು. ದೇವರು ಸೃಷ್ಟಿಸಿದ ಹಲವಾರು ಈ ಸೃಷ್ಟಿಯಲ್ಲಿ ಅತಿ ಸುಂದರವಾದ ಮತ್ತು ಅತಿ ಬೆಲೆ ಬಾಳುವ ವಸ್ತು ಎಂಬುದೇ ವಜ್ರ, ಡೈಮಂಡ್. ಆ ವಜ್ರ ಆಗಬೇಕಾದ್ರೆ ಅತಿ ಹೆಚ್ಚು ಟೆಂಪರೇಚರ್ ಬೇಕು. ಆ ಟೆಂಪರೇಚರ್ನಲ್ಲಿ ಉಷ್ಣತೆ ಅದು ಇದ್ದರೆ ಮಾತ್ರ ಅದು ಡೈಮಂಡ್ ಬರ್ತದೆ. ಅದೇ ರೀತಿಯಲ್ಲಿ ಈ ಡೈಮಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಾನು ಭಾವಿಸ್ತೇನೆ, ಖಂಡಿತವಾಗಿ ಜೀವನದಲ್ಲಿ ಉಷ್ಣತೆ ಸಾಕಾದಷ್ಟು ಇರಬೇಕು. ಶ್ರೀಯುತ ಉರ್ಬನ್ರವರ ಜೀವನದಲ್ಲಿ ಇಂಥ ಒಂದು ಉಷ್ಣತೆ ಯಾವ ಥರದ್ದು, ಪ್ರತಿಯೊಂದು ಥರದ್ದು ಇತ್ತಂತ ನಾನು ಖಂಡಿತವಾಗಿ ಭಾವಿಸ್ತೇನೆ. ಆದ್ದರಿಂದ ವಜ್ರ ಎಷ್ಟು ಗಟ್ಟಿ, ಗಾಜನ್ನು ನಾವು ಕಟ್ ಮಾಡಬೇಕಾದ್ರೆ ವಜ್ರ ಸತು ಬೇಕಂತ ಹೇಳ್ತಾರೆ, ಇಲ್ಲದ್ರೆ ಕರೆಕ್ಟಾಗಿ ಅದು ಕಟ್ ಆಗೋದಿಲ್ಲ. ಅದು ಶಾರ್ಪ್ ಕೂಡ ಅಷ್ಟೇ, ನೋಡಲಿಕ್ಕೆ ಸುಂದರ, ಬೆಲೆ ಬಾಳುವ ವಸ್ತು. ಅದೇ ರೀತಿಯಲ್ಲಿ ಶ್ರೀಯುತ ಉರ್ಬನ್ ಸರ್ ಅವರೊಂದಿಗೆ ಇಲ್ಲಿ ನನ್ನ ಒಡನಾಟ ಸುಮಾರು 9 ವರ್ಷ. ನನಗೆ ಇಲ್ಲಿ ಸೆಂಡ್ ಆಫ್ ಕೊಡುವಾಗ ಆ ದಿನ ಸನ್ಮಾನದ ನುಡಿಗಳನ್ನು ಮಾತನಾಡಿದವರು ಶ್ರೀಯುತ ಉರ್ಬನ್ ಸರ್ ಇಂದು ನನ್ನ ಭಾಗ್ಯವೋ, ನಾನು ಎಣಿಸಲಿಲ್ಲ ನಾನು ಬರ್ತೇನಂತ, ಇದು ನನ್ನ ಭಾಗ್ಯ ನಾನು ಖಂಡಿತ ಭಾವಿಸ್ತೇನೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹಿತನುಡಿಗಳನ್ನು ಹೇಳಲು ನನಗೆ ಒಂದು ಅತಿ ಉತ್ತಮ ಅವಕಾಶ ಸಿಕ್ಕಿದೆ, ಅದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಅವರ ವ್ಯಕ್ತಿತ್ವ ಪ್ರೀತಿಯವರೇ ನಿಮಗೆಲ್ಲರಿಗೂ ಗೊತ್ತುಂಟು. ಶ್ರೀಯುತ ಹೆಬ್ಬಾರ್ರವರು ಮತ್ತು ಅವರ ಮೊದಲು ಇಲ್ಲಿ ಮಾತನಾಡಿದವರು, ಅವರು ವಿದ್ಯಾರ್ಥಿನಿ ಕೂಡ ಅತಿ ಉತ್ತಮ ರೀತಿಯಲ್ಲಿ ಅವರು ವರ್ಣಿಸಿದ್ದಾರೆ. ನಾನು ಕಂಡ ಕೆಲವು ಗುಣಗಳು ಹಲವಾರು ಇವೆ, ಅವುಗಳಲ್ಲಿ ಪ್ರಾಮುಖ್ಯವಾದದ್ದನ್ನು ಇಂದು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಒಂದನೇದಾಗಿ ಅವರ ಸರಳತನ, ಸಿಂಪ್ಲಿಸಿಟಿ. ಈಸ್ ಅ ವೆರಿ ವೆರಿ ಸಿಂಪಲ್ ಪರ್ಸನ್. ಅವರನ್ನು ನೋಡಿ ನೀವು ಯಾವುದೇ ಥರದ ಒಂದು ಬೂಟಾಟಿಕೆ, ನಾನೊಂದು ದೊಡ್ಡ ಜನ, ನನಗೆ ಇಷ್ಟು ಮಂದಿ ವಿದ್ಯಾರ್ಥಿಗಳು ಇದ್ದರೂ ಇಷ್ಟು ವರ್ಷ ಸೇವೆಯನ್ನು ಕೊಟ್ಟಿದ್ದೇನೆ ಅಂಥ ಒಂದು ಭಾವನೆ ಇಲ್ಲ. ಮುಗ್ಧ ಮನೋಭಾವ ಸದಾ ಅವರ ಮುಖದಲ್ಲಿ, ಆ ಸರಳತನ ಅವರ ಮುಖದಲ್ಲಿ ಸದಾ ನಾವು ಕಾಣ್ತೇವೆ. ಎರಡನೇದಾಗಿ ಅವರ ನಡೆ ಮೃದು. ವಿದ್ಯಾರ್ಥಿನಿ ಅಲ್ಲಿ ಭಾಷಣ ಮಾಡುವಾಗ ಹೇಳಿದರು, ಅವರ ಸ್ವರ ಭಾಳ ಜೋರಂತ. ನಾನು ಕೂಡ ಒಂದು ದಿವಸ ಆಫೀಸಲ್ಲಿದ್ದೆ, ದೊಡ್ಡ ಶಬ್ದ ಕೇಳ್ತದೆ. ಅಂದರೆ ನಾನು ಮತ್ತು ಅವರು ಒಂದೇ ವರ್ಷ ಇಲ್ಲಿ ಬಂದದ್ದು. ಅತಿ ದೊಡ್ಡ ಶಬ್ದ ಕೇಳ್ತದೆ ಅಲ್ಲಿ ಗ್ರೌಂಡ್ನಲ್ಲಿ. ಎಲ್ಲಿ ಜಗಳ ಆಗ್ತದೆ, ಏನಾಗ್ತದೆ ಇದು ಅಂತ ನೋಡುವಾಗ ಹೋಗುವಾಗ ಇವರು ಮಕ್ಕಳಿಗೆ ಕಮಾಂಡ್ ಕೊಡ್ತಾರೆ. ಅಂದರೆ ಅಷ್ಟು ಗಟ್ಟಿಯಾದ ಸ್ವರ ಉಂಟು. ಆದರೆ ಮುಂದಿನ ದಿವಸಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಾನು ನೋಡಿದ್ದ ಅವರಲ್ಲಿದ್ದ ಆ ಮೃದು ಸ್ವಭಾವ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಅವರು ತುಂಬ ಪ್ರೀತಿಯವರು, ಅಚ್ಚುಮೆಚ್ಚಿನವರು. ಪುಟ್ಟ ಮಕ್ಕಳಲ್ಲಿರುವ, ಮೂರನೇದಾಗಿ ಪುಟ್ಟ ಮಕ್ಕಳಲ್ಲಿರುವ ಈ ಮಕ್ಕಳಲ್ಲಿರುವ ಆ ಮುಗ್ಧತೆ ಅವರ ವ್ಯಕ್ತಿತ್ವದಲ್ಲಿ ನಾವು ಕಾಣುತ್ತೇವೆ, ನಾನು ಕಂಡಿದ್ದೇನೆ. ಇನ್ನೊಂದು ವಿಷಯ,
ಅವರು ಪ್ರಾಮಾಣಿಕ ವ್ಯಕ್ತಿ. ಎಷ್ಟವರೆಗೆ ಹೇಳಿದರು, ಯಾವುದೇ ಕೆಲಸವನ್ನು ಅವರಿಗೆ ಕೊಡಲಿ ಅದನ್ನು ಅತಿ ಅಚ್ಚುಕಟ್ಟಾಗಿ ಮಾಡುವ ಪ್ರಾಮಾಣಿಕ ವ್ಯಕ್ತಿ. ಯಾವುದೇ ವಿಷಯದಲ್ಲಿ ಅವರನ್ನು ನಾವು ನಂಬಬಹುದು ಅಂಥ ಒಂದು ಧೀಮಂತ ವ್ಯಕ್ತಿತ್ವದ ನಮ್ಮ ಶ್ರೀಯುತ ಉರ್ಬಾನ್ ಸರ್. ಇನ್ನೊಂದು ಅವರಲ್ಲಿ ನಾನು ಕಂಡದ್ದು ಅವರ ಕುಟುಂಬದಲ್ಲಿ ಉಂಟು. ಅವರ ಅಣ್ಣ ಇಲ್ಲಿದ್ದಾರೆ, ಶ್ರೀಯುತ ಲೂಯಿಸ್ ಮಸ್ಕೈನಸ್. ನಾವು ಪ್ರೀತಿಯಿಂದ ಅವರನ್ನು NDS ಅಂತ ಹೇಳ್ತಿದ್ದೆವು. ಪುತ್ತೂರಲ್ಲಿರುವಾಗ ನಾವು ಒಟ್ಟಿಗೆ ಇದ್ದೆವು. ನನಗೆ ತುಂಬ ಪ್ರೀತಿಯವರು. ಅವರಂತೆ ಕೂಡ ಅವರು ಕೂಡ ಅಲ್ಲಿ PT ಸರ್ ಮಕ್ಕಳಿಗೆ ತುಂಬ ಪ್ರೀತಿಯವರು, ಸ್ಟ್ರಿಕ್ಟ್ ಬಟ್ ವೆರಿ ನೈಸ್ ಪರ್ಸನ್. ಅದೇ ರೀತಿಯಲ್ಲಿ ಶ್ರೀಯುತ ಉರ್ಬಾನ್ ಸರ್ ಕೂಡ ಈ ಕುಟುಂಬದಲ್ಲಿ ಇದ್ದ ಒಂದು ವಿಶೇಷತೆ ಅಂದರೆ ದೇವರಲ್ಲಿರುವ ನಂಬಿಕೆ. ಉರ್ಬಾನ್ ಸರ್ ಅವರು ಈಸ್ ಅ ಮ್ಯಾನ್ ಆಫ್ ಪ್ರೇಯರ್. ಅವರು ದೇವರಲ್ಲಿ ಪ್ರಾರ್ಥಿಸುವ ಮನುಷ್ಯ. ಆದ್ದರಿಂದ ನಮ್ಮಲ್ಲಿ ಗುರುಗಳಲ್ಲಿ ತುಂಬ ಅವರಿಗೆ ಗೌರವ ಯಾವ ಸಂದರ್ಭದಲ್ಲಿ ಕೂಡ. ಅದೇ ರೀತಿಯಲ್ಲಿ ಸ್ವಲ್ಪ ಸಮಯ ಸಿಕ್ಕಿದರೆ ಅವರು ಚರ್ಚಿಗೆ ಬಂದು ಕೂಡ ಅವರು ಪ್ರಾರ್ಥಿಸ್ತಿದ್ದರು. ಇದನ್ನು ನಾನು ನೋಡಿದ್ದೇನೆ. ಮತ್ತು ಪ್ರತಿಯೊಂದು ಸಲ ನಾವು ಯಾವುದೇ ಒಂದು ಕೆಲಸ ಇರಲಿ ಅವರು ಹೇಳ್ತಿದ್ರು, ಫಾದರ್ ನಾವು ಪ್ರಾರ್ಥನೆ ಮಾಡಿದರೆ ಎಲ್ಲ ಸರಿಯಾಗ್ತದೆ ಅಂತ. ನಾನು ಎಣಿಸ್ತೇನೆ, ಇಂದು ಅವರು ಇಷ್ಟು ಸಂತೋಷದಿಂದ ಇರಬೇಕಾದ್ರೆ, ಅವರ ಕುಟುಂಬ ಅವರನ್ನು ಇಷ್ಟು ಪ್ರೀತಿಸಬೇಕಾದರೆ, ವಿದ್ಯಾರ್ಥಿಗಳು ಇಷ್ಟು ಪ್ರೀತಿಸಬೇಕಾದರೆ ಅದಕ್ಕೆ ಖಂಡಿತವಾಗಿ ಅವರಲ್ಲಿರುವ ಆ ಪ್ರಾರ್ಥನಾ ಮನೋಭಾವ, ಆ ಪ್ರಾರ್ಥನೆಯ ಜೀವನ ನಾನು ಖಂಡಿತವಾಗಿ ಭಾವಿಸ್ತೇನೆ ಅತಿ ಶ್ರೇಷ್ಠವಾದುದು. ಇನ್ನು ಕಡೆಯದಾಗಿ ತಮ್ಮ ಸಹೋದ್ಯೋಗಿಗಳಲ್ಲಿ ಒಂದು ಪ್ರೀತಿಪೂರ್ವಕವಾದ ಸಂಬಂಧ. ಅವರು ಸ್ಟಾಫ್ ರೂಮ್ನಲ್ಲಿದ್ದರೆ ಐ ಥಿಂಕ್ ದೆರ್ ಇಸ್ ಲಾಟ್ ಆಫ್ ಲೈಫ್. ಎಲ್ಲ ಸ್ಟಾಫ್ ಮೆಂಬರ್ಸ್ ಇಲ್ಲಿದ್ದಾರೆ, ನೀವು ಖಂಡಿತವಾಗಿ ಇದನ್ನು ಹೌದಂತ ಹೇಳ್ತೀರಿ. ಬಿಕಾಸ್ ಈಸ್ ಅ ಮ್ಯಾನ್ ಆಫ್ ವರ್ಡ್ಸ್ ಆ್ಯಸ್ ವೆಲ್ ಆ್ಯಸ್ ಈಸ್ ಅ ಮ್ಯಾನ್ ಆಫ್ ರಿಲೇಷನ್ಶಿಪ್. ಪ್ರತಿಯೊಬ್ಬರಲ್ಲಿ ಅಂಥ ಒಂದು ಭಾವನೆಯನ್ನು ಮೂಡಿಸುವವರು, ಪ್ರೀತಿಪೂರ್ವಕವಾದ ಒಡನಾಟವನ್ನು ಇಡುವವರು. ಪ್ರಿಯ ಮಕ್ಕಳೇ, ಇಂದು ನೀವು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ತೀರಿ. ವಿದ್ಯಾರ್ಥಿಗಳು ಎಷ್ಟೇ ಶ್ರೇಷ್ಠವಾಗಲಿ, ಆದರೆ ಗುರುವಿಗೆ ಅತಿ ದೊಡ್ಡ ಸ್ಥಾನ ಉಂಟು. ಇದನ್ನು ನೀವು ಮನಗಂಡಿದ್ದೀರಿ. ಅದಕ್ಕಾಗಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ನಿಮ್ಮ ಮುಖ್ಯೋಪಾಧ್ಯಾಯರು ಇಲ್ಲಿದ್ದಾರೆ ಶ್ರೀಯುತ ರಾಯ್ಮಂಡ್ ಸರ್, ನನ್ನ ಆತ್ಮೀಯರು. ನಾನಿರುವಾಗ ಎಷ್ಟು ಸಹಾಯ ಮಾಡಿದ್ರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಹೇಳ್ತಿದ್ದರು ಮುಖ್ಯೋಪಾಧ್ಯಾಯರು ಇದ್ದಾರಂತ ನನ್ನ ಹತ್ರ ಬಂದು. ಯಾಕಂದರೆ ನನ್ನ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ಮಾಡ್ತಿದ್ದರು. ಇಂದು ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಆದ್ದರಿಂದ ಅವರಲ್ಲಿ ಕೂಡ ಮತ್ತು ಉಳಿದ ಅಧ್ಯಾಪಕರ ಮೇಲೆ ಯಾವ ಥರದ ಒಂದು ಗೌರವ ಇರಬೇಕಂತ ಒಂದು ಸಣ್ಣ ಪುಟ್ಟ ಘಟನೆಯನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಮ್ಮ ರಾಷ್ಟ್ರದ ಅತಿ ಶ್ರೇಷ್ಠ ರಾಷ್ಟ್ರಪತಿಗಳು APJ ಕಲಾಂ, ಅಬ್ದುಲ್ ಕಲಾಂ ಅವರು 10ನೇ ಕ್ಲಾಸನ್ನು ವ್ಯಾಸಂಗವನ್ನು ಮುಗಿಸಿದರು. ಆ ಸಂದರ್ಭದಲ್ಲಿ ತೀರಾ ಬಡವರಾಗಿದ್ದರು. ಹಣವಿರಲಿಲ್ಲ ಮನೆಯಲ್ಲಿ. ಮೀನುಗಾರರ ಮಗ ಅವರು. ಅದರಿಂದ ಇನ್ನೂ ಕಾಲೇಜಿಗೆ ಹೋಗಬೇಕು. ಅದು ಕೂಡ SJ ಸೊಸೈಟಿ ಆಫ್ ಜೀಸಸ್ ಅವರು ನಡೆಸುವ, ಈಗ ಎಲೋಷಿಯಸ್ ಕಾಲೇಜ್ನಲ್ಲಿದ್ದಾರೆ, ಅವರು ನಡೆಸುವ ಕಾಲೇಜಿಗೆ ಹೋಗಬೇಕಂತ ಅವರಿಗೆ ತುಂಬ ಆಸೆ ಇತ್ತು. ಅಲ್ಲಿ ಹೋದರು. ಆಫೀಸಿಗೆ ಹೋಗಿ ಮಾರ್ಕ್ಸ್ ಕಾರ್ಡನ್ನು ಕೊಡುವಾಗ ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆ, ಫೀಸ್ ತಂದಿದ್ಯಾ ಅಂತ ಕೇಳಿದರು. ಫೀಸ್ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ತಂದೆ ಹತ್ರ ಹಣ ಇಲ್ಲ ಅಂತ ಹೇಳಿದರು. ಅದಕ್ಕಾಗಿ ಅವರು ಹೇಳಿದರು, ಫೀಸ್ ಕೊಡಲಿಕ್ಕೆ ಹಣ ಇಲ್ಲದ್ರೆ ಹಿಂದೆ ಹೋಗಂತ. ಅವರು ಎಣಿಸಿದ್ದು ಸಾಮಾನ್ಯ ವ್ಯಕ್ತಿ ಅಂತ. ಏನು ಮಾಡೋದಂತ ತಿಳಿಯದೆ ಶಾಲಾ ಗ್ರೌಂಡ್ನಲ್ಲಿ, ಕಾಲೇಜಿನ ಗ್ರೌಂಡ್ನಲ್ಲಿ ತಿರುಗಾಡ್ತಾ ಇದ್ದರು. ಸಂಜೆ ಸುಮಾರು 5 ಗಂಟೆಯ ಸಮಯಕ್ಕೆ ಆ ಕಾಲೇಜಿನ ಪ್ರಾಂಶುಪಾಲರು ಫಾದರ್ ಸಿಕ್ವೇರಾ ಅವರು ನಡೆದುಕೊಂಡು ಹೋಗ್ತಿದ್ದರು. ಅಲ್ಲಿರುವ ಕಲಾಂರವರನ್ನು ಅವರು ನೋಡಿದರು. ಅವ್ರು ಕರೆದರು, ಯಾಕೆ ಇಲ್ಲಿ ಕುಳಿತುಕೊಂಡಿದ್ದೀನಿ ನೀನು? ಅದಕ್ಕಾಗಿ ಅವರು ಹೇಳಿದ್ರಂತೆ, ನನಗೆ ಒಂದು ಸೀಟ್ ಬೇಕು ಈ ಕಾಲೇಜಲ್ಲಿ, ಆದರೆ ಸೀಟಿಗೆ ಕೊಡಲಿಕ್ಕೆ ಹಣ ನಂತರ ಇಲ್ಲ, ಫೀಸ್ ಕಟ್ಟಲಿಕ್ಕೆ ಹಣ ನಂತರ ಇಲ್ಲ, ಏನು ಮಾಡೋದು ಅಂತ ತಿಳಿಯೋದಿಲ್ಲ, ಆದರೆ ನನಗೆ ಕಾಲೇಜಿಗೆ ಬರಬೇಕು. ಫಾದರ್ ಹೇಳಿದರು, ನೀನು ನಾಳೆ ಕಾಲೇಜಿಗೆ ಬಾ,
ಮತ್ತು ನನ್ನ ಆಫೀಸಿಗೆ ಬಾ. ಮರುದಿನ ಅವರ ಆಫೀಸಿಗೆ ಹೋದಾಗ ಅವರು ಹೇಳಿದರು, ನಿನಗೆ ಎಲ್ಲ ಫೀಸ್ ಮಾಫಿ ಮಾಡ್ತೇನೆ ಮತ್ತು ನೀನು ಇಲ್ಲಿ ಕಲಿಯಬೇಕು, ಅದೇ ರೀತಿಯಲ್ಲಿ ಹಾಸ್ಟೆಲಿಗೆ ನಿನಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನಾನು ಏರ್ಪಡಿಸ್ತೇನೆ. ಹಾಗೆ ಅಲ್ಲಿ ಅವರು ಕಲಿತರು. ನಂತರ ರಾಷ್ಟ್ರಪತಿ ಆದರು. ಅವರು ರಾಷ್ಟ್ರಪತಿ ಆದ ಮಾರನೇ ದಿನ ತಮ್ಮ ಕಾಲೇಜಿಗೆ ಹೋದ್ರಂತೆ. ಅವರು ಕಾಲೇಜಿಗೆ ಹೋಗುವಾಗ ಫಾದರ್ ಸಿಕ್ವೇರರನ್ನು ಕೇಳುವಾಗ ಅವರು ಇಲ್ಲ, ಅವರು ದೈವಾಧೀನರಾಗಿದ್ದಾರೆ, ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳಿದರು. ಆದರೆ ಅವರನ್ನು ದಫನ ಮಾಡಿದ ಆ ಸ್ಥಳ ಎಲ್ಲಿ ಉಂಟಂತ ಸೆಮೆಟ್ರಿ ಅದನ್ನು ತೋರಿಸಿದ್ರು. ಅವರ ಆ ದಫನ ಮಾಡಿದ ಸ್ಥಳಕ್ಕೆ ಹೋಗಿ ಇವರು ಮೊಣಕಾಲೂರಿದರು. ಆ್ಯಂಡ್ ಈ ಸೆಡ್ ದೀಸ್ ವರ್ಡ್ಸ್, ಫಾದರ್ ಸಿಕ್ವೇರಾ, ಯುವರ್ ಚೈಲ್ಡ್ ಹ್ಯಾಸ್ ಕಮ್ ಹಿಯರ್. ಫಾದರ್ ಸಿಕ್ವೇರಾ, ಯುವರ್ ಚೈಲ್ಡ್ ಹ್ಯಾಸ್ ಕಮ್ ಹಿಯರ್. ಮತ್ತು ಅವರ ಕಣ್ಣಿನಲ್ಲಿ ನೀರು ಬರ್ತಿದ್ದಂತೆ, ಕಣ್ಣೀರು ಬರುತ್ತಿತ್ತು ಆ ಸಮಯದಲ್ಲಿ. ವಿದ್ಯಾರ್ಥಿಗಳೇ, ಯಾಕೆ ಹೇಳ್ತೇನೆಂದರೆ, ಜೀವನದಲ್ಲಿ ನಿಮಗೆ ಮಾರ್ಗದರ್ಶನ ತೋರಿಸುವವರು ಕೆಲವರಾದರೂ ಇದ್ದಾರೆ. ಅಂಥ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಇಂದು ಒಬ್ಬರು ಶ್ರೇಷ್ಠ ವ್ಯಕ್ತಿಗಳು ಇಲ್ಲಿದ್ದಾರೆ. ಖಂಡಿತವಾಗಿ ಹಲವಾರು ಅಧ್ಯಾಪಕರು ಇದ್ದಾರೆ, ಇದನ್ನು ನೀವು ಭಾವಿಸಬೇಕು. ಆದರೆ ಇಂದು ನಿಮ್ಮೊಂದಿಗೆ ಇದ್ದಾರೆ ಶ್ರೀಯುತ ಉರ್ಬನ್ ಸರ್. ಅವರನ್ನು ನಾವು ನಮಿಸೋಣ. ಅವರಿಗೆ ಭಗವಂತನು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೀಡಲಿ. ಶ್ರೀಯುತ ಉರ್ಬನ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಹೆಲ್ತ್ ಆ್ಯಂಡ್ ಅ ವಂಡರ್ಫುಲ್ ರಿಟೈರ್ಡ್ ಲೈಫ್. ಮೇ ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ವಂದನೆಗಳು. ಅಗಲಿದ ಫಾದರ್ ಥಾಮಸ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಮಕ್ಕಳೇ, ನಮ್ಮ ಶಾಲೆಯ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಯ 2008ರಲ್ಲಿ ಶಾಲೆಯಲ್ಲಿ 1000ಗಿಂತ ಹೆಚ್ಚು ಮಿಗಿಲಾದ ವಿದ್ಯಾರ್ಥಿಗಳಿದ್ದರು. ಹಳೆ ಕಟ್ಟಡದ ಸಣ್ಣ ಸಣ್ಣ ತರಗತಿಗಳಲ್ಲಿ ಸ್ಥಳಾವಕಾಶದ ಕೊರತೆ ಉಂಟಾದಾಗ ಆಗಿನ ಪ್ರಾಂಶುಪಾಲರಾಗಿದ್ದಂಥ ವಂದನೀಯ ಕ್ಲೆಮೆಂಟ್ ಮಸ್ಕನೇಸ್ರವರು ಈಗ ನಾವು ಉಪಯೋಗಿಸ್ತಿರುವಂಥ ಈ ಭವ್ಯ ಕಟ್ಟಡವನ್ನು ದಾನಿಗಳ ಸಹಾಯದಿಂದ ನಿರ್ಮಿಸಿಕೊಟ್ಟರು. ಫಾದರ್, ನಿಮ್ಮ ತ್ಯಾಗ ಹಾಗೂ ಪರಿಶ್ರಮಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. ಪ್ರೀತಿಯ ಮಕ್ಕಳೇ, ಫಾದರ್ ಕ್ಲೆಮೆಂಟ್ ಮಸ್ಕನೇಸ್ನವರಿಗೆ ನಮ್ಮ ಪ್ರೀತಿ ತುಂಬಿದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸೋಣ. ಆತ್ಮೀಯ ಫಾದರ್, ಈ ಸಂಸ್ಥೆಯ ಮುಖ್ಯಸ್ಥನಾಗಿ ನೀವು ಹಾಕಿಕೊಟ್ಟ ದಾರಿಯಲ್ಲೇ ಸಂಸ್ಥೆ ಮುನ್ನಡೀತಿದೆ ಎಂದು ಹೇಳುವುದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಈ ದಿನ ನಮಗೆ ಬಹಳ ವಿಶೇಷವಾದ ದಿನ. ಸನ್ಮಿತ್ರ ಉರ್ಬನ್ ಮಸ್ಕನೇಸ್ರವರ ಜನ್ಮದಿನ. ಸರ್, ಮಗದೊಮ್ಮೆ ನನ್ನೆಲ್ಲ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕೇತರ ವರ್ಗದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ, ಈ ದಿನ ಗುರುವಾರ. ಪ್ರತಿ ಗುರುವಾರಗಳಂದು ಸಮೂಹ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಪೂಜೆ ಸಂಚಾಲಕರ ಸೂಚನೆಯಂತೆ ದಿವ್ಯ ಬಲಿಪೂಜೆ ಇರುತ್ತದೆ. ಆ ಕಾರಣದಿಂದಾಗಿ ಸಮೂಹ ವಿದ್ಯಾಸಂಸ್ಥೆಗಳೊಂದಿಗೆ ಸೇರಿಕೊಂಡು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಉರ್ಬನ್ ಸರಿಗಾಗಿ ಪ್ರಾರ್ಥಿಸುವ ಅವಕಾಶ ದೊರೆಯಿತು. ಅದೂ ಅಲ್ಲದೆ ಕಾಕತಾಳೀಯ ಎಂಬಂತೆ ಈ ದಿನ ಸಮೂಹ ವಿದ್ಯಾಸಂಸ್ಥೆಗಳ ಪಾಲಕರ ದಿನ, ಅಂದರೆ ಪೇಟ್ರನ್ಸ್ ಡೇ. ಇದು ಸಂಸ್ಥೆಯ ಪಾಲಕರಾಗಿರುವಂಥ ನಾನು ಅತಿಯಾಗಿ ನಂಬಿರುವಂಥ ಸಂತ ಸೆಬಾಸ್ಟಿಯನರ ಅನುಗ್ರಹ ಅಲ್ಲದೆ ಇನ್ನೇನಂತ ಹೇಳಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಸದಾ ಬಹಳ ಸರಳವಾಗಿ ಇರುವವನು. ಆದರೆ ಈ ದಿನ ನೀವು ನನ್ನ ಸೂಟಲ್ಲಿ ಕಾಣಬಹುದು. ಇದಕ್ಕೂ ವಿಶೇಷವಾದ ಕಾರಣ ಇದೆ. ಯಾಕೆಂದು ಹೇಳಿದರೆ, ಸನ್ಮಿತ್ರ ಉರ್ಬನ್ ಸರ್ ಮತ್ತು ನಾನು ಒಂದೇ ಶಾಲೆಯಲ್ಲಿ ಒಂದೇ ವರ್ಷ ಉದ್ಯೋಗಕ್ಕೆ ಸೇರಿದವರು. ಅವರ ಸನ್ಮಾನ ನನ್ನ ಸನ್ಮಾನ ಎಂಬುದಾಗಿ ತಿಳಿಯುತ್ತೇನೆ. ಈ ದಿನ ಇದೇ ವರ್ಷ ಇದೇ ಸಂಸ್ಥೆಯಿಂದ ನಾವಿಬ್ಬರು ನಿವೃತ್ತರಾಗ್ತಾ ಇದ್ದೇವೆ. ನಾವು ವೃತ್ತಿ ಜೀವನವನ್ನು ಆರಂಭಿಸಿದಂಥ ಆ ಪುತ್ತೂರಿನ ಸಂತ ಫಿಲೋಮಿನ ಶಾಲೆ ಆಗ ರಾಜ್ಯದಲ್ಲಿ ಸುಪ್ರಸಿದ್ಧವಾದಂಥ ಶಾಲೆ. ಹಲವು ರ್ಯಾಂಕ್ಗಳೊಂದಿಗೆ ಕ್ರೀಡೆಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಿತ್ತು. ಅಂಥ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಾವು ಮೂವರು ಇಲ್ಲಿ ವೇದಿಕೆಯಲ್ಲಿದ್ದೇವೆ.
ಇನ್ನೊಬ್ಬ ನಮ್ಮ ಹಿರಿಯರು ಸಭೆಯಲ್ಲಿದ್ದಾರೆ. ಇವರೊಂದಿಗೆ ಕೆಲಸ ಮಾಡುವಂಥ ಸೌಭಾಗ್ಯ ನನ್ನದಾಗಿತ್ತು. ನಾನು 2007ರಲ್ಲಿ ವರ್ಗವಾಗಿ ಮಿಲಾಗ್ರಿ ಶಾಲೆಯಿಂದ ಈ ಶಾಲೆಗೆ ಬಂದಾಗ ನಾವು ಮೂವರು ಮರಳಿ ಒಂದಾದೆವು. ಆ ಸಮಯದಲ್ಲಿ ಉರ್ಬನ್ ಸರ್ ಇಲ್ಲಿರುವುದು ನನಗೆ ನೋಡಿ ಬಹಳ ಆನಂದವಾಯಿತು. ನಾನು ಇಲ್ಲಿಗೆ ಬಂದ ವರ್ಷವೇ ಈ ಶಾಲೆಯಲ್ಲಿ ನಿವೃತ್ತಿಯಾಗುವಂಥ ಪರ್ವ ಆರಂಭವಾಯಿತು. ಆಗ ಶ್ರೀಮತಿ ಲೀನಾ ಮಸ್ಕರಿನಸ್ ಈಗ ತಾನೇ ಬಂದು ಹೋದರು. ಅವರು ಪ್ರಥಮವಾಗಿ ನಿವೃತ್ತರಾದರು. 2014ರಲ್ಲಿ ಶ್ರೀ ಕೆ ಪೂಜಾರಿಯವರು ನಿವೃತ್ತಿಯಾದರೆ ಅದೇ ವರ್ಷ ವಂದನೀಯ ಫಾದರ್ ಕ್ಲೆಮೆಂಟ್ ಮಸ್ಕರಿನಸ್ ಅವರು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡರು. ಮುಂದಿನ ವರ್ಷ ಶ್ರೀ ವಿಲ್ಫ್ರೆಡ್ ಮಸ್ಕರಿನಸ್ ಹಾಗೂ ಶ್ರೀಮತಿ ವಿನಿಫ್ರೆಡ್ ಇವರು ನಿವೃತ್ತಿಯಾದರೆ 2016ರಲ್ಲಿ ಶ್ರೀಮತಿ ರೋಸಿ ಟೀಚರ್ ಎಚ್ ಕುನ್ನರ್ ಅವರು ನಿವೃತ್ತರಾದರು. ಈಗ ನಮ್ಮಿಬ್ಬರ ಸರದಿ. ಸರಕಾರಿ ಸೇವೆಯಲ್ಲಿ ಇದೊಂದು ಸಹಜ ಕ್ರಿಯೆ. ಈ ದಿನ ನಮ್ಮಿಂದ ಗೌರವಿಸಲ್ಪಡುವಂಥ ಶ್ರೀ ಉರ್ಬನ್ ಮಸ್ಕರಿನಸ್ ರವರ ಪರಿಚಯವನ್ನು ಸಭೆಗೆ ಮಾಡಲು ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಉರ್ಬನ್ ಸರ್, ದಯವಿಟ್ಟು ಸನ್ಮಾನ ವೇದಿಕೆಯಲ್ಲಿ ಇರುವಂಥ ಕುರ್ಚಿಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಚಪ್ಪಾಳೆಯೊಂದಿಗೆ. ಉರ್ಬನ್ ಸರ್ರ ಜನನ 17/1/1959 ಮಡಿಕೇರಿಯಲ್ಲಿ ಆಯಿತು. ಇವರ ತಂದೆ ದಿವಂಗತ ಥಾಮಸ್ ಮಸ್ಕರಿನಸ್ ಹಾಗೂ ತಾಯಿ ದಿವಂಗತ ಹೆಲೆನ್ ಮಸ್ಕರಿನಸ್ ರವರು. ಥಾಮಸ್ ಮಸ್ಕರಿನಸ್ ರವರು ಮೂಲತಃ ಮಂಗಳೂರಿನ ಬೆಂದೂರಿನವರು. ಸರಕಾರಿ ಕೆಲಸದಲ್ಲಿದ್ದ ಇವರು ವರ್ಗವಾಗಿ ಮಡಿಕೇರಿಯಲ್ಲಿ ಕೋರ್ಟಿನಲ್ಲಿ ಕೆಲಸದಲ್ಲಿದ್ದರು. ಆ ಬಳಿಕ ಆ ಕುಟುಂಬ ಅಲ್ಲೇ ನೆಲೆಸಿತು. ಉರ್ಬನ್ ಸರ್ನ ಕುಟುಂಬ ಸುಶಿಕ್ಷಿತ ಹಾಗೂ ವಿಶಾಲವಾದ ಕುಟುಂಬ. 8 ಮಂದಿ ಸಹೋದರರು ಹಾಗೂ 3 ಸಹೋದರಿಯರ ಒಳಗೊಂಡಂಥ ಈ ಕುಟುಂಬ ಪ್ರಸ್ತುತ ಮಡಿಕೇರಿ ನಗರದಲ್ಲಿ ನೆಲೆಸಿದೆ. ತಮ್ಮ ಎಲ್ಲ 11 ಮಂದಿ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಸರ್ಕಾರಿ ಕೆಲಸಗಳಿಗೆ ಸೇರಿಸಿದ್ರು ಇವರ ಮಾತಾಪಿತರು. ಉರ್ಬನ್ ಸರ್ನ 7 ಮಂದಿ ಸಹೋದರರು ಹಾಗೂ 3 ಸಹೋದರಿಯರು ಸಮಾಜದ ಪ್ರಮುಖ ವಿಭಾಗಗಳಾದಂಥ ಬ್ಯಾಂಕಿಂಗ್, ಶಿಕ್ಷಣ ರಂಗ, ಪೋಸ್ಟಲ್, ಕೋರ್ಟ್, KMF ಹಾಗೂ ಮೈಸೂರಿನ ಕೈಗಾರಿಕೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆ ಎಂದು ಹೇಳಲು ನನಗೆ ಸಂತೋಷವಾಗ್ತಾ ಇದೆ. ಉರ್ಬನ್ ಸರ್ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ 1983ರ ಅಕ್ಟೋಬರ್ ತಿಂಗಳಿನಲ್ಲಿ ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನೇಮಕಗೊಳ್ಳುತ್ತಾರೆ. ಆಗತ ಅದೇ ಶಾಲೆಯಲ್ಲಿ ಅವರ ಅಣ್ಣ ಶ್ರೀ ಲೂಯಿಸ್ ಮಸ್ಕರಿನಸ್ ರವರು ಹಿರಿಯ ಶಿಕ್ಷಕರಾಗಿ ಸೇವೆಯಲ್ಲಿದ್ದರು. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನಲ್ಲಿ ಮತ್ತು ಉರ್ಬನ್ ಸರ್ನಲ್ಲಿ ನೀವು ಅಲ್ಪ ಸ್ವಲ್ಪ ಶಿಸ್ತು ಹಾಗೂ ಸಮಯ ಪ್ರಜ್ಞೆಯನ್ನು ಕಂಡಿದ್ದರೆ ಅದಕ್ಕೆ ಮೂಲ ಕಾರಣ ಉರ್ಬನ್ ಸರ್ ಅಣ್ಣನಾಗಿರುವಂಥ, ನನಗೂ ಅಣ್ಣನಾಗಿರುವಂಥ ಶ್ರೀ ಲೂಯಿಸ್ ಮಸ್ಕರಿನಸ್ ರವರು. ಸೈನ್ಯದಲ್ಲಿದ್ದ ಇವರು ಅವರಲ್ಲಿದ್ದಂಥ ಶಿಸ್ತನ್ನು ನಮ್ಮೊಂದಿಗೆ ಅಳವಡಿಸುವುದಕ್ಕೆ ಕಾರಣರಾದರು. ದಯವಿಟ್ಟು ಶ್ರೀ ಲೂಯಿಸ್ ಮಸ್ಕರಿನಸ್ ಅವರು ಎದ್ದು ವೇದಿಕೆ ಬರಬೇಕು. ಈ ವರ್ಷ ಅವರ ಪ್ಲಾಟಿನಮ್ ವರ್ಷ 75 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಬಹುಶಃ ನನ್ನ ಅಣ್ಣನಿಗಿಂತ ಮಿಗಿಲಾದ ಪ್ರೀತಿಯನ್ನು 10 ವರ್ಷಗಳಲ್ಲಿ ನೀಡಿದ್ದಾರೆ. ಇಲ್ಲಿ ಫಾದರ್ ಕ್ಲೆಮೆಂಟ್ ಅವರು ಇದ್ದಾರೆ. ದಯವಿಟ್ಟು ಈ ಹೂಗುಚ್ಛವನ್ನು ಅವರಿಗೆ ನೀಡಿ 75ನೇ ಹುಟ್ಟುಹಬ್ಬದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸಬೇಕಾಗಿ ಶ್ರೀ ಲೂಯಿಸ್ ಮಸ್ಕರಿನಸ್ ಅವರು ಇದನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ನಾನು ಕೇಳ್ತಾ ಇದ್ದೀನಿ. ಶಾಲೆ ನನ್ನ ಜೀವನದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತ್ತು. ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದಷ್ಟು ಪ್ರಭಾವವನ್ನು ನನ್ನ ಮೇಲೆ ಬೀರಿದೆ. ಮರು ವರ್ಷವೇ ಉರ್ಬನ್ ಸರ್ ವರ್ಗಾವಣೆಯಾಗಿ ಮಂಗಳೂರಿನ ಕೂಳೂರು ಶಾಲೆಗೆ ಹೋಗ್ತಾರೆ. ಕಾರಣ ಇಷ್ಟೇ, ಅಣ್ಣ ತಮ್ಮ ಒಂದೇ ಶಾಲೆಯಲ್ಲಿ, ಅದು ಕೂಡ ಒಂದೇ ವಿಭಾಗದಲ್ಲಿ ಇರಲು ಸಾಧ್ಯವಿಲ್ಲ ಎಂದು. ಆ ಬಳಿಕ ಉರ್ಬನ್ ಸರ್ ನನಗೆ ಸಿಕ್ಕಿದ್ದು ಕೆಲವು ವರ್ಷಗಳ ನಂತರ. ಆ ನೆನಪು ನನಗೆ ಸದಾ ಕಾಡ್ತಾ ಇದೆ. ಒಮ್ಮೆ ನಾನು ಮಂಗಳೂರಿನ ಹಂಪನಕಟ್ಟೆಯ
MCC ಬ್ಯಾಂಕಿನ ಎದುರು ಸಿಟಿ ಬಸ್ಸಿಗಾಗಿ ಕಾಯ್ತಾ ಇದೆ. ಆ ಸಂದರ್ಭದಲ್ಲಿ ಉರ್ಬನ್ ಸರ್ ಎದುರು ಸಿಕ್ಕಿದ್ರು. ಏನು ಮಾತಾಡುವಂತ ಹೇಳುವಷ್ಟರಲ್ಲಿ ಈ ವ್ಯಕ್ತಿ ನನಗೆ ಬಸ್ಸು ಮತ್ತೊಂದು ಹತ್ತಿ ಸೀದಾ ಹೋದರು. ಇವತ್ತಿಗೂ ಕೂಡ ಆ ಘಟನೆ ನನ್ನ ಕಣ್ಣ ಎದುರಲ್ಲೇ ಇದೆ. ಏನೋ ಎಷ್ಟು ವರ್ಷಗಳ ನಂತರ ಸಿಗ್ತಾ ಇದ್ದಾರೆ, ಮಾತಾಡಿಸುವಂತ ಇದ್ದರೆ ಇವರಿಗೆ ಹೋಗುವ ಅವಸರ. ಆವತ್ತು ನನಗೆ ಬಹಳ ನಿರಾಶೆಯಾಗಿತ್ತು, ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಬಳಿಕ ನಾನು ಉರ್ಬನ್ ಸರ್ನ ಕಂಡದ್ದು ಈ ಶಾಲೆಯಲ್ಲಿ. ಈ ರೀತಿಯ ಆಗು ಹೋಗುಗಳೆಲ್ಲ ಜೀವನದ ಅವಿಭಾಜ್ಯ ಅಂಗ. ಉರ್ಬನ್ ಸರ್ನ ವ್ಯಕ್ತಿತ್ವ ಬಹಳ ವಿಶೇಷವಾದದ್ದು. ಈಗ ತಾನೇ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಹೇಳಿದ್ದಾರೆ. ನಮ್ಮ ಕ್ರೀಡಾ ರಂಗದಲ್ಲಿ ಕೂಳೂರು ಮತ್ತು ನಮ್ಮ ಶಾಲೆಯ ಕೀರ್ತಿಗಳನ್ನು ರಾಜ್ಯ ಮಟ್ಟಕ್ಕಲ್ಲದೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ಅವರದ್ದು. ಕ್ರೀಡಾ ವಿಭಾಗದ ಎಲ್ಲ ಆಟಗಳ ಹಾಗೂ ಕ್ರೀಡೆಗಳ ಬಗ್ಗೆ ವಿಶಾಲವಾದ ಜ್ಞಾನ ಹಾಗೂ ಅನುಭವವನ್ನು ಹೊಂದಿದವರು. ಯಾರನ್ನೂ ಬೇಕಾದರೂ ಈ ವಿಷಯಗಳಲ್ಲಿ ಎದುರಿಸಬಲ್ಲರು. ದೃಢಕಾಯದ ದೇಹ, ಕಂಚಿನ ಕಂಠ, ಶಿಸ್ತಿನ ವ್ಯಕ್ತಿತ್ವ, ಸದಾ ಸಹಾಯ ಚಾಚುವ ಪರೋಪಕಾರಿ ಜೀವ. ಇವರು ವಿದ್ಯಾರ್ಥಿಗಳನ್ನು ಬಹಳ ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಉರ್ಬನ್ ಸರ್ ಕಂಡ್ರೆ ಬಹಳ ಪ್ರೀತಿ ಹಾಗೂ ಅಭಿಮಾನ. ವಿದ್ಯಾರ್ಥಿಗಳು ಉರ್ಬನ್ ಸರ್ನ ಹುಡುಕಿಕೊಂಡು ತರಗತಿಗಳಿಗೆ ಕೊಂಡೊಯ್ತಿದ್ದಾರೆ ಅಲ್ವಾ ಮಕ್ಕಳೇ? ಇನ್ನು ಇವರ ಸಂಘಟನಾ ಶಕ್ತಿ ಏನೆಂಬುದು ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಇಲಾಖೆಯವರಿಗೆ ಸರಿಯಾಗಿ ಮನವರಿಕೆಯಾಗಿದೆ. ಆದುದರಿಂದಲೇ ಇಲಾಖೆಯಿಂದ ಸಂಘಟಿಸಲ್ಪಡುವಂಥ ಪ್ರತಿಯೊಂದು ಕ್ರೀಡೆಯಲ್ಲಿ ಉರ್ಬನ್ ಸರ್ ಇರ್ತಾರೆ. ಅವರು ಇಲ್ಲದಂದರೆ ಅದು ಅಪೂರ್ಣವಾಗಿರ್ತದೆ. ಕಳೆದ ವರ್ಷ ನಾವು ಸಂಘಟಿಸಿದ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇದರಲ್ಲಿ ನನ್ನದು ನೆಪ ಮಾತ್ರದ ಪಾತ್ರ. ಅವರ ವಿದ್ಯಾರ್ಥಿಯೊಬ್ಬ ಈ ಪಂದ್ಯಾಟಕ್ಕಾಗಿ ವೈಯಕ್ತಿಕವಾಗಿ 50,000 ರೂಪಾಯಿಗಳನ್ನು ನೀಡಿ ಈ ಕ್ರೀಡೆಯನ್ನು ಯಶಸ್ವಿಗೊಳಿಸುವುದಕ್ಕೆ ಕಾರಣರಾಗಿದ್ದಾರೆ. ಇದಕ್ಕೆ ಕಾರಣ ಉರ್ಬನ್ ಸರ್ನ ಪ್ರೀತಿ. ಅಂತೆಯೇ ನಾವು ಶಾಲೆ ನಡೆಸ್ತಿರುವಂಥ ಇಲಾಖೆಯ ಎಲ್ಲ ಸ್ಪರ್ಧೆಗಳಲ್ಲಿ, ಅದು ಪ್ರತಿಭಾ ಕಾರಂಜಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು ಅಥವಾ ವಸ್ತು ಪ್ರದರ್ಶನ ಇತ್ಯಾದಿಗಳಲ್ಲಿ ಉರ್ಬನ್ ಸರ್ ಸಕ್ರಿಯವಾಗಿ ಸಹಕರಿಸ್ತಿದ್ರು. ಸಹಪಾಠಿಗಳಿಗೆ ಉರ್ಬನ್ ಸರ್ ದೊಡ್ಡಣ್ಣನಂತೆ ಮಾರ್ಗದರ್ಶಕರಾಗಿದ್ದಾರೆ. ವೈಯಕ್ತಿಕವಾಗಿ ಸಹಾಯ ಹಸ್ತ ನೀಡುವವರು. ಸಹಪಾಠಿಗಳ ಕುಟುಂಬಗಳಲ್ಲಿ ಏನೂ ಕಾರ್ಯಕ್ರಮವಿದ್ದರೆ ಉರ್ಬನ್ ಸರ್ ಹಾಜರು. ನನಗಂತೂ ವೈಯಕ್ತಿಕವಾಗಿ ಬಹಳ ಸಹಾಯ ಮಾಡಿದವರು. ಕಚೇರಿ ಕೆಲಸಗಳಿಗಾಗಿ ಆಗಾಗ BO ಆಫೀಸ್, DDP ಆಫೀಸ್ ಅಥವಾ ಕಮಿಷನರ್ ಆಫೀಸಿಗೆ ಹೋಗಿ ಕೆಲಸಗಳನ್ನು ಮಾಡಿಕೊಂಡು ಬರುವರು. ಇನ್ಕಮ್ ಟ್ಯಾಕ್ಸ್, PW ಡಿಪಾರ್ಟ್ಮೆಂಟ್, ರೆಂಟ್ ಸರ್ಟಿಫಿಕೇಟ್ ಇತ್ಯಾದಿ ಕೆಲಸಗಳಲ್ಲಿ ನುರಿತವರು. ನಮ್ಮ ಸಹೋದ್ಯೋಗಿಗಳ ವಾರ್ಷಿಕ ಇನ್ಕಮ್ ಟ್ಯಾಕ್ಸ್ ಲೆಕ್ಕಾಚಾರವನ್ನು ಕ್ಲಪ್ತ ಸಮಯದಲ್ಲಿ ಮಾಡಿಕೊಡುವವರು. ಶಿಕ್ಷಕ ಬಳಗದಲ್ಲಿ ಉರ್ಬನ್ ಸರ್ನ ಪರಿಚಯ ಇಲ್ಲದವರು ಯಾರೂ ಇರಲಿಕ್ಕಿಲ್ಲ ಅಂತ ಹೇಳಿದರೆ ಅತಿಶಯವಾಗಲಿಕ್ಕಿಲ್ಲ. ಅವರ ಜೀವನ ಸಂಗಾತಿ ಶ್ರೀಮತಿ ಪ್ರಮೀಲಾ ಡಿಸೋಜರವರು ಮೂಲತಃ ಸುಳ್ಯದವರು. ಇವರು ಮಂಗಳೂರಿನ ಪದುವ ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು. ದೊಡ್ಡ ಮಗಳು ಪ್ರೀಮಲ್ ಇಂಜಿನಿಯರಿಂಗ್ ಮುಗಿಸಿ ಚೈನಾದಲ್ಲಿ NMC ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಹುಡುಗರಲ್ಲಿ ದೊಡ್ಡವನು MBA ಮಾಡುತ್ತಿದ್ದರೆ ಎರಡನೇವನು ಡಿಗ್ರಿ ಮುಗಿಸಿರುತ್ತಾನೆ. ಮಗಳು ಪ್ರೀಮಲ್ ಅಪ್ಪನ ಈ ಸಮಾರಂಭಕ್ಕಾಗಿ ಚೈನಾದಿಂದ ಇಲ್ಲಿಗೆ ಬಂದಿರುವಳು. ನಾಳೆನೇ ಸಂಜೆ ಅವಳಿಗೆ ಹಿಂತಿರುಗಿ ಹೋಗಬೇಕಾಗಿದೆ. ಅಪ್ಪನಂತೆ ಇಬ್ಬರು ಹುಡುಗರು ಸ್ಪೋರ್ಟ್ಸ್ನಲ್ಲಿ ಪಳಗಿದವರು. ಹ್ಯಾಂಡ್ಬಾಲ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಹಾಗೂ ಕ್ರಿಕೆಟ್ ಹಾಗೂ ಕಬಡ್ಡಿಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುವಷ್ಟು ಪರಿಣತಿಯನ್ನು ಹೊಂದಿದ್ದಾರೆ. ಹೀಗೆ 5 ಸದಸ್ಯರನ್ನು ಒಳಗೊಂಡಂಥ ಉರ್ಬನ್ ಸರ್ನದು ಸಂತುಷ್ಟ ಕುಟುಂಬ. ನಿವೃತ್ತಿ ಜೀವನದ ನಂತರ ಹೆಂಡತಿ ಕಡೆಯಿಂದ ಬಳುವಳಿಯಾಗಿ ಬಂದಿರುವ ತೋಟವನ್ನು ನೋಡಿಕೊಂಡು ಮಡಿಕೇರಿಯಲ್ಲಿ ವಿಶ್ರಾಂತಿ ಜೀವನ ನಡೆಸುವ ಯೋಜನೆಯನ್ನು ಹೊಂದಿದ್ದಾರೆ. ಪ್ರೀತಿಯ ಉರ್ಬನ್ ಸರ್ ಅವರ ಧರ್ಮಪತ್ನಿ ಶ್ರೀಮತಿ ಪ್ರಮೀಳಾ ಮೇಡಮ್ನಲ್ಲಿ ಒಂದು ಬೇಡಿಕೆ ಇದೆ. ಉರ್ಬನ್ ಸರ್ ನಿವೃತ್ತರಾಗ್ತಾರೆ ನಿಜ. ಅವರು ಹೋದಾಗ ನಮ್ಮ ಶಾಲೆ, ನಮ್ಮ ವಿದ್ಯಾರ್ಥಿಗಳು ಅನಾಥರಾಗುತ್ತಾರೆ. ಆದುದರಿಂದ ಕೊನೆಯ ಪಕ್ಷ ಈ ಶೈಕ್ಷಣಿಕ ವರ್ಷದ ಕೊನೆಯವರೆಗಾದರೂ ನಿಮ್ಮ ಪತಿ ಉರ್ಬನ್ ಸರನ್ನು ನಮ್ಮ ಶಾಲೆಗೆ ಕಳಿಸಿಕೊಡಬೇಕಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿನಂತಿಸ್ತಾ ಇದ್ದೇನೆ.
ವಿದ್ಯಾರ್ಥಿಗಳೇ, ನಾನು ಹೇಳುವುದು ಸರಿಯಾಗಿದ್ದರೆ ಜೋರಾಗಿ ಹೌದು ಹೌದು ಎಂಬುದಾಗಿ ಒತ್ತಡ ಹಾಕಿ. ಉರ್ಬನ್ ಸರ್, ನಿಮಗೆ ಅರ್ಥವಾಯ್ತು ಅಂದ್ಕೊಂಡಿದ್ದೇನೆ. ಇಲ್ಲ ಅಂತ ಅನ್ಬೇಡಿ, ನಮ್ಮನ್ನು ನಿರಾಶೆಗೊಳಿಸಬೇಡಿ. ಪ್ರೀತಿಯ ಉರ್ಬನ್ ಸರ್, ನೀವು ನಮ್ಮ ಶಾಲೆಗೆ ಶಿಕ್ಷಕರ ಹೊತ್ತಿಗೆ ಏನಾಗಿದ್ದೀರೋ ಅದಕ್ಕಾಗಿ ನಾವು ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅದರಲ್ಲೂ ನಮ್ಮ ಶಾಲೆಗೆ ನೀವು ನೀಡಿದ ಅಮೂಲ್ಯವಾದಂಥ ಸೇವೆಗಾಗಿ ನಿಮಗೆ ನಾವು ಸದಾ ಆಭಾರಿಗಳಾಗಿದ್ದೇವೆ. ನಾವು ಮರೆಯಲು ಅಸಾಧ್ಯವಾದ ರೀತಿಯಲ್ಲಿ ಸೇವೆ ನೀಡಿದ್ದೀರಾ. ನಿಮ್ಮ ನೆನಪು ಈ ಶಾಲೆಯಲ್ಲಿ ಸದಾ ಹಸಿರಾಗಿ ಇರುವುದು. ನಿವೃತ್ತರಾಗುವ ಈ ಸಂದರ್ಭದಲ್ಲಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ ಹಾಗೂ ನಿಮಗಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ದೇವರು ನಿಮಗೆ ಸದಾ ಆಯುರಾರೋಗ್ಯದಿಂದ ಕೂಡಿದ ನೆಮ್ಮದಿಯ ವಿಶ್ರಾಂತಿ ಜೀವನವನ್ನು ದಯಪಾಲಿಸಲಿ. ವೈಯಕ್ತಿಕವಾಗಿ ನೀವು ನನಗೆ ನೀಡಿದ ಸಹಾಯ ಹಸ್ತಕ್ಕಾಗಿ ಹಾಗೂ ಮಾರ್ಗದರ್ಶನಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತಾನ ಶುಭ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೆಬೆಸ್ಟಿಯನ್ನರ ಅನುದಾನಿತ ಪ್ರೌಢಶಾಲೆ ಉಳ್ಳಾಲ ಪೆರ್ಮನ್ನೂರು ದಾಕ ಸನ್ಮಾನ ಪತ್ರ. ಭಾಗ್ಯ ವರ್ಷವಿದು 17/1/1959. ಭಾಗ್ಯ ವರ್ಷವಿದು 17/1/1959. ಮಂಗಳೂರ ಬೆಂದೂರಿನಲ್ಲಿ ಮಸ್ಕರೇನಸ್ ಕುಲದಲ್ಲಿ ಪುಣ್ಯ ದಂಪತಿ ಥೋಮಸ್ ಹೆಲೆನ್ರ 8ನೆಯ ಸತ್ಪುತ್ರರಾಗಿ ಧರೆಯ ಬೆಳಕು ಕಂಡ ತಾವು ನಮಗೊದಗಿದ ಮರುಭೂಮಿಯ ಓಯಸಿಸ್. ಮಲೆನಾಡಿನ ಮಡಿಕೇರಿಯಲ್ಲಿ ವಿದ್ಯಾಬಲವನ್ನು ಮೈಗೂಡಿಸಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ರೂಪುಗೊಂಡು 24/10/1983ರಲ್ಲಿ ಸೇವಾರಂಭ ಪುತ್ತೂರಿನ ಫಿಲೋಮಿನಾ ಶಾಲೆಯಲ್ಲಿ 16/6/1984ರಲ್ಲಿ ಕೂಳೂರಿನ ಪ್ರೌಢಶಾಲೆಗೆ ಆಗಮನ. 16/6/1984ರಲ್ಲಿ ಕೂಳೂರಿನ ಪ್ರೌಢಶಾಲೆಗೆ ಆಗಮನ. ಬಾಲಕಿಯರ ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ 6 ಬಾರಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ 2 ಬಾರಿ ಪ್ರಥಮ, ಮತ್ತೆರಡು ಬಾರಿ ದ್ವಿತೀಯ. ರಾಜ್ಯ ಮಟ್ಟಕ್ಕೆ ಏರಿದರಂದು 3 ಶಿಷ್ಯರು ವೇಗ ದೂರದ ಓಟದಲ್ಲಿ. ಬಾಲಕರೆರಡು ಬಾರಿ ತಾಲೂಕಿನಲ್ಲಿ ಪ್ರಥಮ, 1 ಬಾರಿ ದ್ವಿತೀಯ. ಮತ್ತೆ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ವೇಗದ ಓಟದಲ್ಲಿ. ತಮ್ಮೆಯ ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃತ್ತಿಯ ಪ್ರಯೋಗಗಳಿಗೆ ಕೂಳೂರು ಶಾಲೆ ರಂಗ ಒದಗಿಸಿ ಬಹುನೆಲೆಯಲ್ಲಿ ತಮ್ಮನ್ನು ಪಳಗಿಸಿತು. ತಮ್ಮನ್ನು ಪಳಗಿಸಿತು. 1/6/2004ರಲ್ಲಿ ಸಂತ ಸೆಬೆಸ್ಟಿಯನ್ನರ ಪ್ರೌಢಶಾಲೆಗೆ ಅಡಿ ಇಡಲು ಪ್ರತಿಭೆಗಳಿಗೆ ಚೈತನ್ಯ ಉತ್ಸಾಹದ ಉತ್ಸವ. ಹರ್ಡಲ್ಸ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ 3 ಬಾಲಕಿಯರು ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ. ಕರಾಟೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಈ ಸಂಸ್ಥೆಯ ಗೌರವವನ್ನು ಅತಿ ಎತ್ತರಕ್ಕೆ ಏರಿಸಿದ ಸಾಧನೆ ಇದು ಸಾಮಾನ್ಯವೇ? ಸತಿಯಾಗಿ ನಿಮ್ಮ ಬಾಳಿನಲ್ಲಿ ಹಿತವಾಗಿ ಬಂದವರು ಪ್ರಮೀಳಾ ಡಿಸೋಜಾ. 3 ಮುತ್ತಿನಂತಹ ಮಕ್ಕಳ ಒಡನಾಟ. ನಮ್ಮೆಲ್ಲರ ಆತ್ಮೀಯ ಉರ್ಬನ್ ಮಸ್ಕರೇನಸ್ ರವರೇ,
ನಮ್ಮೆಲ್ಲರ ಆತ್ಮೀಯ ಉರ್ಬನ್ ಮಸ್ಕರೇನಸ್ರವರೇ, 31/1/2019 ಗುರುವಾರದಂದು ನಿಮ್ಮ ನಿವೃತ್ತಿ. 31/1/2019 ಗುರುವಾರದಂದು ನಿಮ್ಮ ನಿವೃತ್ತಿ. ನಮ್ಮೆಲ್ಲರನ್ನೂ ಕಾಡಲಿದೆ ನಿಮ್ಮ ಅನುಪಸ್ಥಿತಿ. ನಮ್ಮೆಲ್ಲರನ್ನೂ ಕಾಡಲಿದೆ ನಿಮ್ಮ ಅನುಪಸ್ಥಿತಿ. ಹಾರೈಸುವೆವು ಹೃದಯಾಂತರಾಳದಿಂದ, ಎಂದೆಂದೂ ನಿಮಗಿರಲಿ ಮನಃಶಾಂತಿ ಆನಂದ ದೀಪ್ತಿ. ಹಾರೈಸುವೆವು ಹೃದಯಾಂತರಾಳದಿಂದ, ಎಂದೆಂದೂ ನಿಮಗಿರಲಿ ಮನಃಶಾಂತಿ ಆನಂದ ದೀಪ್ತಿ. ಸಂಚಾಲಕರು, ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು, ಶಿಕ್ಷಕೇತರ ಹಾಗೂ ವಿದ್ಯಾರ್ಥಿ ಬಳಗ. ಸ್ಥಳ ಪೆರ್ಮನ್ನೂರು. ದಿನಾಂಕ 17/1/2019. ಸನ್ಮಾನ ಪತ್ರವನ್ನು ವಾಚಿಸಿದ ಸರ್, ನಿಮಗೆ ಧನ್ಯವಾದಗಳು. ಶ್ರೀಯುತ ಉರ್ಬನ್ ಮಸ್ಕರೇನಸ್ರವರ ನಿಸ್ವಾರ್ಥ ಸೇವೆಯ ದ್ಯೋತಕವಾಗಿ, ಕೃತಜ್ಞತಾಪೂರ್ವಕವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳೆಲ್ಲರೂ ಸಮಾರಂಭದ ಅಧ್ಯಕ್ಷರೊಡಗೂಡಿ ಶ್ರೀಯುತರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಈಗ ಅತಿಥಿಗಳು ಮತ್ತು ವಿದ್ಯಾರ್ಥಿಗಳು ಹೂಗಳನ್ನು ನೀಡುವುದರ ಮೂಲಕ ಉರ್ಬನ್ ಸರ್ ಅವರ ಮೇಲಿನ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವರು.
ಈಗ ಮುಂದೆ ಸಹ ಶಿಕ್ಷಕರೆಲ್ಲರೂ ಶ್ರೀಯುತರಿಗೆ ಹೂಹಾರ ಸಲ್ಲಿಸಲಿದ್ದಾರೆ. ಆದ್ದರಿಂದ ಶಿಕ್ಷಕರಲ್ಲಿ ಒಂದು ವಿನಂತಿ, ಎಲ್ಲ ಶಿಕ್ಷಕರು ಸಭಾಂಗಣದ ಪ್ರವೇಶ ದ್ವಾರದಲ್ಲಿ ಒಟ್ಟು ಸೇರುವುದು. ನಮ್ಮ ಹಿಂದಿನ ಶಿಕ್ಷಕರು, ಶಿಕ್ಷಕಿತ ವರ್ಗದವರು ಕೂಡ ಇದರಲ್ಲಿ ಸೇರಿಕೊಳ್ಳಬೇಕಾಗಿ ಕೇಳ್ತಾ ಇದ್ದೇನೆ. ವಿಲಿಯಂ ಸರ್, ದಯವಿಟ್ಟು. ವಿಲಿಯಂ ಸರ್, ದಯವಿಟ್ಟು ಹಿಂದಕ್ಕೆ ಹೋಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಪ್ರೀತಿಯ ಉರ್ಬನ್ ಸರಿಗೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಒಟ್ಟು ಅಭಿನಂದಿಸ್ತಾ ಇದ್ದೀವಿ.
ಮನದಿಂದ ಬೇಡುವೆವು ದೇವನಲ್ಲಿ ಬೀಳ್ಕೊಡುವ ಈ ದಿನದಿ ಹರಸೆಮ್ಮ ಮಿತ್ರನನು. ಸಂತರಲಿ ಗುರುಗಳೇ ಕರುಣೆಯಿಂದಲೇ ನಿಮ್ಮ ಪೊರೆಯಲೆಂದು ಪ್ರಾರ್ಥನೆಯು ನಿಮಗಾಗಿ ಸಂತರಲಿ ಗುರುಗಳೇ ಕರುಣೆಯಿಂದಲೇ ನಿಮ್ಮ ಪೊರೆಯಲೆಂದು ಸುಖ ಶಾಂತಿ ನೆಮ್ಮದಿಯ ನೀಡಲಿ ನಿಮಗೆಂದು ತೆರಳುವಿರೆ ನೀವಿಂದು ಸಂತರ ಗುಡಿಯಿಂದ ತೆರಳುವಿರೆ ನೀವಿಂದು ಸಂತರ ಗುಡಿಯಿಂದ ನೊಂದಿರುವ ಮನದಿಂದ ಬೇಡುವೆವು ದೇವನಲ್ಲಿ ಬೀಳ್ಕೊಡುವ ಈ ದಿನದಿ ಹರಸೆಮ್ಮ ಮಿತ್ರನನು. ನೊಂದಿರುವ ಮನವಿಂದು ಮಿಡಿಯುತ್ತಿದೆ ನಿಮಗಾಗಿ ಅಗಲುವಿರೆ ನೀವಿಂದು ಜ್ಞಾನದೇ ಕುಲದಿಂದ ಅಗಲುವಿರೆ ನೀವಿಂದು ಜ್ಞಾನದೇ ಕುಲದಿಂದ ನೊಂದಿರುವ ಮನದಿಂದ ಬೇಡುವೆವು ದೇವನಲ್ಲಿ ಬೀಳ್ಕೊಡುವ ಈ ದಿನದಿ ಹರಸೆಮ್ಮ ಮಿತ್ರನನು. ಹರಸೆಮ್ಮ ಮಿತ್ರನನು. ಹರಸೆಮ್ಮ ಮಿತ್ರನನು. ತಮ್ಮ ಸುದೀರ್ಘ ವೃತ್ತಿಜೀವನದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಅಂತರಾಳದಲ್ಲಿ ಹುದುಗಿಸಿಟ್ಟ ತಮ್ಮ ಭಾವನೆಗಳನ್ನು ನಮ್ಮೊಡನೆ ಹಂಚಿಕೊಳ್ಳುವಂತೆ ಸರ್ ಉರ್ಬನ್ ಸರ್ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಪೂಜ್ಯ ಸಂಚಾಲಕರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಸಮೂಹ ಸಂಸ್ಥೆಯ ಮುಖ್ಯಸ್ಥರೇ, ವಿದ್ಯಾರ್ಥಿಗಳೇ, ಹಳೆ ವಿದ್ಯಾರ್ಥಿಗಳೇ, 10 ನಿಮಿಷ ಸಮಯ ಕೊಟ್ಟಿದ್ದಾರೆ. ಆದರೆ ನನಗೆ ಇದು ಇವತ್ತಿನ ಈ ನನ್ನ ಗುರುವಂದನಾ ಕಾರ್ಯಕ್ರಮ ಹುಟ್ಟಿದ ದಿನ ಯಾವ ರೀತಿಯಲ್ಲಿ ಇದು ಯಾವ ರೀತಿ ಅಂತ ನನಗೇ ತಿಳಿತಾ ಇಲ್ಲ. ಇಂಥ ವಿಜೃಂಭಣೆಯಿಂದ ನನ್ನನ್ನು ನನ್ನ ಮುಖ್ಯೋಪಾಧ್ಯಾಯರು ಮತ್ತು ಸಹೋದ್ಯೋಗಿಗಳು ಹೊರಗಾಕಿ ಇಷ್ಟು ವಿಜೃಂಭಣೆಯಿಂದ ನಡೆಸಿದ್ದಾರೆ ಅಂದರೆ ಇದು ಕನ್ನಡ ಮಾಧ್ಯಮದಲ್ಲಿ ನಡೀತಾ ಇದೆಯಾ ಅಂತೇಳಿ ನನಗೇನೆ ಆಶ್ಚರ್ಯವಾಗ್ತಾ ಇದೆ. ಏನೇ ಇರಲಿ, ದೇವರ ದಯೆಯಿಂದ 60 ವರ್ಷಗಳನ್ನು ಪೂರ್ತಿ ಮಾಡಲಿಕ್ಕೆ ದೇವರು ನನಗೆ ಮೊದಲಾಗಿ ಅವಕಾಶ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂತ ಮೈಕಲ್, ಸಂತ ಫಿಲೋಮಿನಾ, ಸಂತ ಅಂಟೋನಿ ಹಾಗೂ ಸಂತ ಸಬಸ್ಟಿಯನ್ ಈ 4 ಸಂತರನ್ನು ನಾನು ಅತಿಯಾಗಿ ಅವರ ಚರಣಕಮಲಗಳಿಗೆ ಇದು ಮಾಡಿ ನನ್ನ ಈ ಮಾತುಗಳನ್ನು ನಾನು ಮುಂದುವರಿಸ್ತೇನೆ. ಏಕೆಂದರೆ ಸಂತ ಮೈಕಲ್ ಅಂದರೆ ನಾನು ಹುಟ್ಟಿದ ಮತ್ತು ನಾನು ಕಲಿತ ಶಾಲೆಗಳು. ಸಂತ ಫಿಲೋಮಿನಾ ನಾನು ಮೊದಲಾಗಿ ಸೇವೆಗೆ ಸೇರಿದಂಥದ್ದು, ಅಲ್ಲಿಂದ ವರ್ಗಾವಣೆಯಾಗಿ ಕೋಳೂರಿಗೆ ಸಂತ ಅಂಟೋನಿ ಆಗಿ ಇಲ್ಲಿ ನಿವೃತ್ತ ಸಂತ ಸಬಸ್ಟಿಯನ್ ಅವರ ಚರಣಕಮಲದಲ್ಲಿದ್ದೇನೆ. ಇಂದು ಬೆಳಗ್ಗೆ ನಮ್ಮ ಸಮಾರಂಭದ ಅಧ್ಯಕ್ಷರು, ಪೂಜ್ಯ ಸಂಚಾಲಕರು ನನ್ನ ಈ ಹುಟ್ಟುಹಬ್ಬ ಬಗ್ಗೆ ಮುಖ್ಯವಾಗಿ ಯಾವುದು ಮನುಷ್ಯನಿಗೆ ಬೇಕು ಅದನ್ನು ಮೊದಲು ಬೆಳಗಿಂದ ನನಗೆ ಒದಗಿಸಿದ್ದರಿಂದ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತಂತ ಖಂಡಿತ. ಆಗಲೇ ತಾನೇ ರೆವರೆಂಡ್ ಫಾದರ್ ಕ್ಲೆಮೆಂಟ್ ಅವರು ಹೇಳಿದರು, ಪ್ರಾರ್ಥನೆ ಅದೇ ನಮಗೆ ಮುಖ್ಯವಾಗಿ, ಯಾವ ಸಂಪತ್ತು ಅಲ್ಲ. ದೇವರ ಭಯ ಅಂತ ಹೇಳೋದು, ದೇವರ
ಶಕ್ತಿಯಿಂದಲೇ ನಾವು ಇವತ್ತಿದ್ದೇವೆ. ನನ್ನಿಂದ ಯಾವುದು ಸಹ ಇದಿಲ್ಲ. ಅದರಿಂದಾಗಿ ಬೆಳಗ್ಗೆ ನಡೆಸಿದಂಥ ಪೂಜಾ ವಿಧಾನದ ಮೂಲಕ ಶಾಲಾ ಸಂಚಾಲಕರು ನನ್ನನ್ನು ಪೂರ್ತಿಯಾಗಿ ಹಾರೈಸಿ ಧೈರ್ಯ ತುಂಬಿದ್ದಾರೆ. ಅದರಿಂದಾಗಿ ಅದು ಮಾತ್ರವಲ್ಲ, ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಈ ಶಾಲಾ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಾಗ ನಮ್ಮಲ್ಲಿ ಆದಷ್ಟು ಬದಲಾವಣೆಯನ್ನು ತಂದು ಈ ಒಂದು ಪರಿಸರವನ್ನೇ ಬದಲಾಯಿಸಿದಂಥ ನಮ್ಮ ಪೂಜ್ಯ ಸಂಚಾಲಕರು. ಈ ಪೂಜ್ಯ ಸಂಚಾಲಕರು ಇವತ್ತು ಇಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮ ಇಡಬೇಕಾದರೆ ಅವರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ನನ್ನ ಸಹೋದ್ಯೋಗಿಗಳು ಕಾರಣಕರ್ತರು. ಅದರಿಂದಾಗಿ ಆಗಾಗ ನನ್ನನ್ನು ನೀವು ಎಚ್ಚರಿಸ್ತಾ ಇದ್ರಿ, ಧೈರ್ಯ ತುಂಬಿಸ್ತಾ ಇದ್ರಿ, ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ರಿ. ಹಾಗೂ ಎಲ್ಲೇ ಹೋದರೂ ಸಮಾಜದಲ್ಲಿ ಎಲ್ಲ ವರ್ಗದವ್ರನ್ನ ಒಟ್ಟುಗೂಡಿಸುವಂಥ ಸ್ವಭಾವದವರು ನೀವು. ನಿಮ್ಮ ಈ ಸ್ವಭಾವದಿಂದ ಇಡೀ ಈ ನಮ್ಮ ತೊಕ್ಕೋಟು ಆಗಲಿ ಉಳ್ಳಾಲಾಗಲಿ ಪರಿಸರವು ಇವತ್ತೊಂದು ಧರ್ಮಗುರುಗಳು, ಅಂಥ ಧರ್ಮಗಳು ಯಾವ ಜಾತಿ ಪಂಗಡವಿಲ್ಲದಂಥ ಎಲ್ಲರೂ ಹೊಗಳುವಂಥ ಧರ್ಮಗುರುಗಳು ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳೋಕೆ ನಮಗೂ ಸಂತೋಷ. ಅದರಿಂದ ನನ್ನ ಹಾಗೂ ನನ್ನ ಕುಟುಂಬದ ಬಗ್ಗೆ ತಾವು ಅತೀವ ವಿಶ್ವಾಸ ಇಟ್ಟು ನಮ್ಮನ್ನೆಲ್ಲರನ್ನ ಹರಿಸಿದಕ್ಕಾಗಿ ನಾನು ನಿಮಗೆ ಆಭಾರಿಯಾಗಿದ್ದೇನೆ ಫಾದರ್. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಈಗಾಗಲೇ ಕಾರ್ಯನಿಮಿತ್ತ ಇಲ್ಲಿಂದ ತೆರಳಿದ್ದಾರೆ. ರೆವರೆಂಡ್ ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್ ಅವರು, ನನ್ನ ಮುಖ್ಯೋಪಾಧ್ಯಾಯರು, ಮಾಜಿ ಮುಖ್ಯೋಪಾಧ್ಯಾಯರು, ಬಹಳ ಸರಳ ಸ್ವಭಾವದವರು. ಅವರ ಅನುಪಸ್ಥಿತಿಯಲ್ಲಿ ನಾನು, ಯಾಕೆಂದರೆ ಯಾವುದೇ ವಿಷಯ ಇದ್ದರೂ ಅವ್ರ ಹತ್ರ ಕೇಳಿದ ಕೂಡಲೇ ಸರಳವಾಗಿ ಮಾತಾಡಿ ಯಾವುದೇ ವಿಷಯಗಳನ್ನು ಸಮಸ್ಯೆಗಳನ್ನು ಇತ್ಯರ್ಥಿಸ್ತಾ ಇದ್ದರು. ಹಾಗೂ ನಮ್ಮನ್ನೆಲ್ಲರನ್ನ ಒಂದು ಕುಟುಂಬದಂತೆ ನಡೆಸಿಕೊಂಡು ಹೋಗ್ತಾ ಇದ್ದ ಕ್ಲೆಮೆಂಟ್ ಫಾದರ್ ಅವರು ಈಗ ತಾನೇ ಅವರ ಎಲ್ಲ ವಿಷಯಗಳನ್ನು, ನನ್ನನ್ನು ಹುರಿದುಂಬಿಸುವಂಥ ವಿಷಯಗಳನ್ನು ಹಾಗೂ ನನ್ನ ಮೇಲೆ ಇಟ್ಟಂಥ ಅಭಿಮಾನದಿಂದ ಅಷ್ಟು ದೂರ ಇದ್ದರೂ ಅನೇಕ ಕಾರ್ಯಯೋಜನೆಗಳನ್ನು ಹಾಕ್ತಾಯಿದ್ರು. ಅವರು ಸಹ ಇಲ್ಲಿ ಬಂದು ಹೋಗಿದ್ದಾರೆ. ಅವರಿಗೂ ನಮ್ಮ ಕುಟುಂಬದವರಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ನನಗೆ ಈ ಅನ್ನ ನೀಡಿದಂಥ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯನ್ನು ನಾನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಈ ಶಿಕ್ಷಣ ಮಂಡಳಿಯಿಂದ ನಾನು ಇವತ್ತು ಇಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ ಇವತ್ತು ಇದಕ್ಕೆ ಕಾರಣಕರ್ತರು ಆ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸದಸ್ಯರು ಹಾಗೂ ನನ್ನ ಪ್ರಥಮ ಸಂಚಾಲಕರು ಇವತ್ತು ಇಲ್ಲಿಗೆ ಬರಬೇಕಿತ್ತು. ಅನ್ಯ ಕಾರ್ಯ ನಿಮಿತ್ತ ಅವರು ಇಲ್ಲಿ ಬರಲಿಲ್ಲ. ಆದರೂ ಅವರು ನನಗೆ ಮೊನ್ನೆನೇ ಶುಭ ಹಾರೈಸಿದ್ದಾರೆ. ರೆವರೆಂಡ್ ಫಾದರ್ ವಲೇರಿಯನ್ ಡಿಸೋಜ್ ಅವರು ನನ್ನನ್ನು ಹಾರೈಸಿ ಇಲ್ಲಿವರೆಗೆ ನಾನೀಗ ನಿಲ್ಲಬೇಕಾದ್ರೆ ಅವರು ಕೊಟ್ಟಂತಹ ಪ್ರೋತ್ಸಾಹದಿಂದ ನಾನು ಇಲ್ಲಿ ನಿಂತಿದ್ದೇನೆ. ಅವರಿಗೆ ಸಹ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಲ್ಲಿ ನನಗೆ ಪ್ರಥಮವಾಗಿದ್ದಂಥ ಮುಖ್ಯೋಪಾಧ್ಯಾಯರು ಡೆನಿಸ್ ಡಿಸೋಜ್ ದಿವಂಗತವರು, ಅವರು ನನಗೆ ನಾನು ಅಪಾಯಿಂಟ್ಮೆಂಟ್ ಆದಾಗಲೇ ಒಂದು ಉತ್ತಮ ಕ್ರೀಡಾಪಟು ಸಹ ಅವರು ಕಮೆಂಟೇಟರ್ ಅವರೊಂದು ಧೈರ್ಯವನ್ನು ಕೊಟ್ಟಿದ್ದರಿಂದ ನಾನು ಸಹ ಇವತ್ತು ಇಲ್ಲಿಗೆ ನಿಲ್ಲಕ್ಕಾಯಿತು. ಅವ್ರ ದಿವಂಗತರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ. ಈಗ ನಾನು ಇಲ್ಲಿ ನಿಲ್ಲಬೇಕಂತ ನನಗೆ ಕಾರಣಕರ್ತರು ನನ್ನ ಹೆತ್ತವರು ಇಲ್ಲಿ ಇಲ್ಲ. ದಿವಂಗತ ಥಾಮಸ್ ಮಸ್ಕರೇನಸ್ ಮತ್ತು ಹೆಲೆನ್ ಮಸ್ಕರೇನ್ಸ್ ಮತ್ತು ನನ್ನ ಅಣ್ಣ ಗ್ರೆಗೋರಿ ಮಸ್ಕರೇನಸ್, ನನ್ನ ಅಣ್ಣ ಪೀಟರ್ ಮಸ್ಕರೇನಸ್ ಹಾಗೂ ತಮ್ಮ ವಿಲಿಯಂ ಮಸ್ಕರೇನ್ಸ್. ಅವರು ದಿವಂಗತರಾದರು. ಎಲ್ಲ ರೀತಿಯಲ್ಲಿ ನನ್ನೊಟ್ಟಿಗೆ ಇದು ಸಹಕಾರ ನೀಡ್ತಾಯಿದ್ರು. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಾನೆ. ಆದರೆ ಈಗ ಇಲ್ಲಿ ನನ್ನ ಎಲ್ಲ ಇಡೀ ಕುಟುಂಬದವರು ಇಲ್ಲಿದ್ದಾರೆ. ದೊಡ್ಡಣ್ಣ ಅಂತ ಲೂಯಿಸ್ ಮಸ್ಕರೇನ್ಸ್, ಎಡ್ಮಂಡ್ ಮಸ್ಕರೇನಸ್, ಲೂಸಿ ಮಸ್ಕರೇನ್ಸ್ ಅಕ್ಕ, ಜುಡಿತ್ ಮಸ್ಕರೇನಸ್, ಅದೇ ರೀತಿಯಲ್ಲಿ ಜಾರ್ಜ್ ಮಸ್ಕರೇನ್ಸ್, ಆ್ಯಂಡ್ರೂ ಮಸ್ಕರೇನ್ಸ್ ಎಲ್ಲರೂ ಇಲ್ಲಿದ್ದಾರೆ. ಹಾಗೂ ಅವರು ಕುಟುಂಬದವರಿದ್ದಾರೆ. ಈ ಕುಟುಂಬದ ಧೈರ್ಯದಿಂದ ಅದಕ್ಕೂ ಪ್ರತ್ಯೇಕವಾಗಿ ನಾನು ಇಲ್ಲಿ ನಿಲ್ಲಬೇಕಾದ್ರೆ ಒಂದು ಕಾರಣ, ನನ್ನ ದೊಡ್ಡ ಅಣ್ಣ ಲೂಯಿಸ್ ಮಸ್ಕರೇನಸ್. ಈ ಜಾಬನ್ನು ನನಗೆ ಮಾಡಿಕೊಟ್ಟವರು ಅವರೇ. ಅದು ಮಾತ್ರವಲ್ಲ, ಶಿಸ್ತನ್ನು ಕಲಿಸಿದಂಥ ವ್ಯಕ್ತಿ. ನಿಮಗೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಇದರ ಮೊದಲು ಕೊಟ್ಟಿದ್ದೇನೆ. ನಾನು ಅವರ ಮನೆಯಲ್ಲಿ ನಿಲ್ತಿದ್ದೆ. ನಾನು ಒಟ್ಟಿಗೆ ಬರ್ತಿದ್ದೆ ಮನೆಯಿಂದ ಶಾಲೆಯವರೆಗೆ. ಶಾಲೆ ಗೇಟಿನವರೆಗೆ ಬರುವಾಗ ನಾವು ಕೊಂಕಣಿ ಮಾತಾಡಿಕೊಂಡೇ ಬರ್ತಾಯಿದ್ದೇವೆ. ಶಾಲೆ ಗೇಟಿನ ಪಕ್ಕದಲ್ಲಿ ಬಂದ ಕೂಡಲೇ ಸಡನ್ನಾಗಿ, ಇವತ್ತು ನೀವು ಇಂಥ ಕೆಲಸವನ್ನು ಮಾಡಬೇಕು,
ಇಂಥದ್ದು ಮಾಡಬೇಕು, ಇಂಥ ಮೀಟಿಂಗ್ ಹೋಗಬೇಕು. ನಾನು ಹಿಂದೆ ಮುಂದೆ ತಿರುಗಿದೆ, ಬೇರೆ ಯಾರಿಗಾದರೂ ಹೇಳ್ತಾ ಇದ್ದಾರೆ ಅಂತೇಳಿ ನೋಡಿದರೆ ಯಾರಿಗೆ ಹೇಳ್ತಾ ಇಲ್ಲ, ನನಗೇನೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರ ಆ ಮನೆ ಮತ್ತು ಶಾಲೆಗೆ ಇಡುವಂಥ ಸಂಬಂಧ ಅದೇ ರೀತಿಯಲ್ಲಿ ಅವರು ನೆರವೇರಿಸ್ಕೊಂಡು ಹೋಗಿದ್ದಾರೆ. ಅದರಿಂದಾಗಿ ಅವರ ಆ ಶಿಸ್ತಿನ ಸ್ವಲ್ಪ ಭಾಗ ನನಗೆ ಬಂದಿದೆ ಅಂತೇಳಿದರೆ ತಪ್ಪಾಗಲಾರದು. ಆದ್ದರಿಂದ ನನ್ನನ್ನು ಪೋಷಿಸಂಥ ನನ್ನ ಅತ್ತಿಗೆಯರು ಎಲ್ಲರೂ ಇಲ್ಲಿದ್ದಾರೆ, ಅಣ್ಣ ಅಕ್ಕಂದಿರು ಅತ್ತಿಗೆಯರು ಎಲ್ಲರೂ ಇಲ್ಲಿದ್ದಾರೆ. ನಾನೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿ ವೇದಿಕೆ ಇರುವಂಥ ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಗಳು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು, ಏಕೆಂದರೆ ಅವರು ಯಾವಾಗಲೂ ನಮ್ಮೊಟ್ಟಿಗೆ ಒಡನಾಟಿಯಲ್ಲಿರುವವರು. ಅವರು ಯಾವಾಗಲೂ, ಏಕೆಂದರೆ ನಾವು ಸಾಧಾರಣವಾಗಿ ಈ ಒಂದು ಶಿಕ್ಷಣದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಿದರೂ ಧೈರ್ಯದಲ್ಲಿ ಸಾಗಿದ್ದೇವೆ. ಆದ್ದರಿಂದ ಅವರು ಸಹ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷಕರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಿಗೂ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡಿಬೇಕು. ನನ್ನ ಕುಟುಂಬ ಒಂದಾದರೆ ಇನ್ನೂ ಮುಖ್ಯವಾದ ಕುಟುಂಬ ನಾನು ಮತ್ತೆ ಬಂದದ್ದು ಈ ಶಾಲೆಯ ಕುಟುಂಬ. ಯಾಕೆಂದರೆ ನಾವು ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಇಲ್ಲಿ. ಈ ಕುಟುಂಬಕ್ಕೆ ಬಂದ ಕೂಡಲೇ ಈ ಕುಟುಂಬದ ಮುಖ್ಯಸ್ಥರು ಒಂದು ಭಾಳ ಪ್ರೀತಿಯಿಂದ ಮಾತನಾಡುವಾಗ, ಅದೇ ರೀತಿಯಲ್ಲಿ ಕುಟುಂಬದ ಎಲ್ಲ ವ್ಯಕ್ತಿಗಳು ಹೊಂದಾಣಿಕೊಂಡು ಹೋಗುವಾಗ ಆ ಕುಟುಂಬದಲ್ಲಿ ಎಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಇವತ್ತು ನೀವೇ ಕಾಣ್ಬೋದು, ಇಂಥ ಒಂದು ಸಮಾವೇಶವನ್ನು ಆಯೋಜಿಸಿ ಇಷ್ಟರ ಮಟ್ಟಿಗೆ ಒಂದು ಅವರು ನೆರವೇರಿಸಿದಾರೆಂದರೆ ಈ ಕುಟುಂಬದ ಮುಖ್ಯಸ್ಥರಾದಂಥ ನನ್ನ ಸಹಪಾಠಿ ಆತ್ಮೀಯರು ಆದಂಥ ರೇಮಂಡ್ ಸರ್ ಅವರು, ಸರ್, ಯಾಕೆಂದರೆ ಏನಾದರೂ ಸಮಸ್ಯೆಗಳಿದ್ರೆ ಅವ್ರು ಹೇಳಿದ ಕೂಡಲೇ ಅದನ್ನು ಪರಿಹರಿಸುವಂಥವರು. ಅದು ಮಾತ್ರವಲ್ಲ, ನಮ್ಮ ಸಹೋದ್ಯೋಗಿಗಳಿಗೆ ಹಂಚಿಕೊಟ್ಟಾಗ ಸಹ ನಾವು ಎಲ್ಲರೂ ಒಂದುಗೂಡಿ ಒಂದು ರೀತಿಯಲ್ಲಿ ಒಂದು ಕುಟುಂಬ ಅಂತೇಳಿ ನಾವು ಬಾಳಿಕೊಂಡು ಬದುಕಿನಿಂದ ನಾನು ಇವತ್ತಿಗೆ ಈ ಒಂದು ನಮ್ಮ ಸಂಯುಕ್ತ ಸಂತ ಸಬಸ್ಟಿನ್ ಶಾಲೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಯಿತು. ಆಡಳಿತ ಮಂಡಳಿಯವರು ಇಲ್ಲಿದ್ದಾರೆ, ಅವರು ಸಹ ನನಗೆ ಅನೇಕ ರೀತಿಯ ಸಹಾಯವನ್ನು ನೀಡಿದ್ದಾರೆ. ಮುಖ್ಯವಾಗಿ ಇದೆಲ್ಲವನ್ನು ನಡಿಬೇಕಾದರೆ ನನಗೆ ಬೇಕಾಗಿದ್ದು ನಮ್ಮೆಲ್ಲರಿಗೂ ವಿದ್ಯಾರ್ಥಿಗಳು. ಪ್ರಿಯ ವಿದ್ಯಾರ್ಥಿಗಳು, ಈಗ ತಾನೇ ನನಗೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪ್ರಥಮ ಬಾರಿ ನಾನು ಎಲ್ಲರನ್ನು ಮುಟ್ಟಿದೆ. ಭಾಳ ಸಂತೋಷವಾಗಿದ್ದು, ನಾನು ಹೂ ಕೊಟ್ಟಿದ್ದು ಅಂತ ಹೇಳೋದಿಲ್ಲ, ಎಲ್ಲರಿಗೆ ಸಿಕ್ಕುವಂಥ ಅವಕಾಶ ಸಿಕ್ಕಿದ್ದು ಅಂಥದ್ದು ಇದು ಪುಣ್ಯ ನನ್ನದು. ಅದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ನೀವೇ ನಮ್ಮ ಸಂಪತ್ತು, ನೀವಿಲ್ಲಾದರೆ ನಾವಿಲ್ಲ. ಅದರಿಂದ ಈ ಸಂಪತ್ತು ಬೆಳಿಬೇಕಾದ್ರೆ, ಇನ್ನು ಮುಂದೆಯೂ ಈ ಶಾಲೆಯು ಗಟ್ಟಿಯಾಗಬೇಕಾದ್ರೆ ನಿಮ್ಮ ಸಂಪತ್ತು ಅಮೂಲ್ಯವಾಗಿದೆ. ಅದರಿಂದ ನಮ್ಮ ಈ ಶಾಲೆಯ ಮೇಲೆ ಅಭಿಮಾನವಿಟ್ಟು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬಂದು ಉತ್ತಮ ಫಲಿತಾಂಶವನ್ನು ಪಡಿಬೇಕು ಅಂತೇಳಿ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇರುವಂಥ ನಮ್ಮ ಶಿಕ್ಷಕರಿಗೆ ನೀವು ನಿಮ್ಮ ಕೊಡುಗೆಯನ್ನು ನೀಡಬೇಕಾಗಿ ಅಂತ ನಾನು ಕೇಳಿಕೊಳ್ತೇನೆ. ಅದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ನೀವು ತೋರಿಸಿದಂಥ ಆತ್ಮೀಯ ಅಭಿಮಾನ ಭಾಳ ನನಗೆ ಸಂತೋಷ ಆಗಿದೆ. ಇನ್ನು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದರು. ನನ್ನ ಒಂದು ಕಡೆ ಗುರುವಂದನ, ಒಂದು ಕಡೆ ಹುಟ್ಟುಹಬ್ಬ, ಈ ಎರಡೂ ಎಲ್ಲ ಹಬ್ಬಗಳನ್ನು ನಾನು ಆಚರಿಸುವಾಗ ನನಗೀಗ ನಿಜವಾಗಿ ಕೆಲವೊಮ್ಮೆ ಯಾವ್ದ್ಯಾವುದು ಹೇಳ್ತೇವೆ, ಯಾವ್ದ್ಯಾವ್ದು ಮರ್ತೋಗ್ತದೆ ನೀರೇ ತಿಳಿಯೋದಿಲ್ಲ. ಆದರೂ ಸಹ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಡೆಸಿದ್ರೆ ನನ್ನ ಮುಖ್ಯೋಪಾಧ್ಯಾಯರು ಮತ್ತು ಸಹೋದ್ಯೋಗಿ ಬಂಧುಗಳಿಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. ನಿವೃತ್ತಿಯಾದ ನನ್ನ ಸಹೋದ್ಯೋಗಿಗಳು ಬಂದಿದ್ದಾರೆ, ಅವರು ಸಹ ನನ್ನ ಮೇಲೆ ಅಪಾರ ಅಭಿಮಾನ ಇಟ್ಟಿದ್ದಾರೆ, ಅವರಿಗೆ ಸಹ ನಾನು ಆಭಾರಿಯಾಗಿದ್ದೇನೆ. ವಿದ್ಯಾರ್ಥಿಗಳ ಹೆತ್ತವರು, ಹಳೆ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿದ್ದಾರೆ, ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಮಾಧ್ಯಮ ಮಿತ್ರರು ಇಲ್ಲಿಗೆ ಆಗಮಿಸ್ತಾರೆ, ಹೊಸ ಕೊರಲ್ ಹಾಗೂ ಅನೇಕ ಮಿತ್ರರು ಇಲ್ಲಿ ಆಗಮಿಸ್ತಾರೆ, ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಆದರೆ ಪ್ರಾರಂಭದಿಂದಲೇ ಈ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ, ಯಾಕೆಂದರೆ ನಮ್ಮನ್ನು ಸ್ವಾಗತಿಸಿದ ರೀತಿ, ಇಲ್ಲಿ ಸನ್ಮಾನಿಸಿದ ರೀತಿ ಹಾಗೂ ಎಲ್ಲವನ್ನು ನಡೆಸಿದಂಥ ರೀತಿ ನೋಡುವಾಗ ಖಂಡಿತ ಇದು ಯಾವುದೇ ಒಂದು ದೊಡ್ಡ ಫಂಕ್ಷನ್ ಅಂತೇಳಿ ತಿಳಿತದೆ. ಆದರೂ ನಾನು ಎಲ್ಲರಿಗೂ ಆಭಾರಿಯಾಗಿ, ಇವತ್ತು ಮುಖ್ಯವಾಗಿ ಸಂತ ಸಬಸ್ಟಿಯನರ ಹಬ್ಬ ಸಮಯದಲ್ಲಿ ನನ್ನ ಸಹ ಹುಟ್ಟುಹಬ್ಬ ಆಗಿದ್ದರಿಂದ ಇದು ಇನ್ನೂ ಭಾಳಷ್ಟು ಒಂದು
ನನಗೆ ಇನ್ನೂ ಉತ್ತೇಜನ ನೀಡಿತು. ಅದರಿಂದಾಗಿ ನನ್ನ ನಿವೃತ್ತಿ ಜೀವನದಲ್ಲಿ ನಮ್ಮ ಅಧ್ಯಾಪಕರು ವಿದ್ಯಾರ್ಥಿಗಳೆಲ್ಲರೂ ಹಾಡಿದ್ದೀರಾ. ಆ ಅತ್ಯುತ್ತಮ ಹಾಡುಗಳನ್ನು ನಾನು ಆಲಿಸಿದ್ದೇನೆ. ಅದರಿಂದಾಗಿ ಅದನ್ನು ಸದಾ ನನ್ನಲ್ಲಿಟ್ಟುಕೊಂಡು ನನ್ನ ಜೀವನವು ಯಶಸ್ವಿಯಾಗಿ ನಡೆಯಲಿಕ್ಕೆ ತಮ್ಮೆಲ್ಲರ ನಾನು ಪ್ರಾರ್ಥನೆಯನ್ನು ಕೊಡುತ್ತೇನೆ. ಹಾಗೂ ದಯವಿಟ್ಟು ಇಲ್ಲಿ ನಾನು ಯಾರನ್ನಾದರೂ ಮರ್ತೋಗಿದರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಂದು ನಮ್ಮ ಸಮೂಹ ಸಂಸ್ಥೆಗಳಲ್ಲಿ ಪಾಲಕರ ದಿನಾಚರಣೆ. ಸಂತ ಸೆಬಾಸ್ಟಿಯನರನ್ನು ನಮಿಸಿ ಅದನ್ನು ಕೊಂಡಾಡಿ ಅವರು ನೀಡಿದ ವರಪ್ರಸಾದಗಳಿಗೋಸ್ಕರ ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬದ ದಿನ. ತಮಗೆಲ್ಲರಿಗೂ ಈ ಹಬ್ಬದ ಶುಭ ಕಾಮನೆಗಳು. ಗುರುವಂದನಾ ಕಾರ್ಯಕ್ರಮ ಇನ್ನೊಂದು ರೀತಿಯಲ್ಲಿ ಷಷ್ಠಿ ಪೂರ್ತಿ, ಇನ್ನೊಂದು ರೀತಿಯಲ್ಲಿ ಬೀಳ್ಕೊಡುವ ಸಮಾರಂಭ ಎಲ್ಲವನ್ನು ಇಂದು ನಾವು ಒಟ್ಟಿಗೆ ಸೇರಿಸಿದ್ದೇವೆ. ಈ ಕಾರ್ಯಕ್ರಮದ ಮೇಲೆ ಕಣ್ಣೆರೆಯುವಾಗ ಮುದ್ದು ಮಕ್ಕಳೇ, ನೀವು ಈ ಕಾರ್ಯಕ್ರಮವನ್ನು ಅಧ್ಯಾಪಕರೊಂದಿಗೆ ಸೇರಿ ಹಮ್ಮಿಕೊಂಡಂಥ ರೀತಿ ನನಗಂತೂ ಬಹಳಷ್ಟು ಸಂತೋಷವಾಗಿದೆ. ಒಂದು ರೀತಿಯಲ್ಲಿ ನೋಡಿದರೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅನಿತಾರವರಿದ್ದಾರೆ, ಹೋಲಿ ಏಂಜಲ್ಸ್ ಶಾಲೆಯ ನಮ್ಮ ಸಿಸ್ಟರ್ ಸೆವ್ರಿನ್ ರವರಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ಬಿಟ್ಟು ಕೊಡುವುದಿಲ್ಲ, ಬದಲಾಗಿ ನಿಮ್ಮ ಶಾಲೆಗಳಿಗೆ ಪಂಥಾವನ್ನು ನೀಡಿದ ಎಂಬ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮಗದು ಪಂಥಾವನ್ನು ಸಿಸ್ಟರ್ಸ್ ರವರೇ. ಉರ್ಬನ್ ಸರ್ ಅವರ ಬಗ್ಗೆ ಈ ಬೀಳ್ಕೊಡುವ ಸಮಾರಂಭದಲ್ಲಿ, ಗುರುವಂದನ ಕಾರ್ಯಕ್ರಮದಲ್ಲಿ ನಾನು 1-2-3 ಮಾತುಗಳನ್ನು ಹೇಳಲೇಬೇಕು. ಅವರ ಇಡೀ ವ್ಯಕ್ತಿತ್ವವನ್ನು ನಿರೂಪಿಸಲು ನಾನು 3 ಆಂಗ್ಲ ಶಬ್ದಗಳನ್ನು ಉಚ್ಚಾರಿಸುತ್ತೇನೆ. ಪ್ರಪ್ರಥಮವಾಗಿ ಕಮಿಟ್ಮೆಂಟ್ ಅಂದರೆ ಸಮರ್ಪಿತವಾಗಿ ಜೀವಿಸುವುದು. ಇಡೀ ಜೀವನವನ್ನೇ ಮಕ್ಕಳಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಸಮರ್ಪಿಸಿ ಜೀವಿಸಿದ ಮಹಾನ್ ವ್ಯಕ್ತಿ. ಕಮಿಟ್ಮೆಂಟ್ ಬಗ್ಗೆ ಮಾತಾಡುವಾಗ ನನಗೊಂದು ಪುಟ್ಟ ನಿದರ್ಶನವನ್ನು ಕೊಡ್ತೇನೆ. ಮೊನ್ನೆ ತಾನೇ ನಮ್ಮ ಶಾಲಾ ಎಲ್ಲ ಮುಖ್ಯೋಪಾಧ್ಯಾಯರವರ ಮೀಟಿಂಗನ್ನು ಹಮ್ಮಿಕೊಂಡಿದ್ದೆ. ಅದರಲ್ಲೊಂದು ಮಾತು ಹೇಳಿಬಿಟ್ಟೆ. ನಮ್ಮ ಪ್ರಜಾಪ್ರಭುತ್ವ ಅಥವಾ ಗಣರಾಜ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ಒಂದು ಅಚ್ಚುಕಟ್ಟಾದ ಕವಾಯತನ್ನು ನಡೆಸಬೇಕು. ಅದು ಎಲ್ಲರ ಹೆಗ್ಗಳಿಕೆಗೆ ಪಾತ್ರವಾಗಬೇಕು. ಕೇವಲ 2 ದಿನದಲ್ಲಿ ಈ ಎಲ್ಲ PT ಸರ್ಸ್ರವರು ನಮ್ಮ ಉರ್ಬನ್ ಸರ್ ಅವರ ಮುಖಂಡತ್ವದಲ್ಲಿ ಬಂದರು. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಕವಾಯತಿನ ರೀತಿಯೇ ಬೇರೆ. ನಮ್ಮ ಹೈಸ್ಕೂಲು ಕವಾಯತು ಇನ್ನೊಂದು ರೀತಿ, ನಮ್ಮ ಹೋಲಿ ಏಂಜಲ್ಸ್ ಶಾಲೆಯ ರೀತಿ ಇನ್ನೊಂದು ರೀತಿ. ಮರುದಿನ ನಾನು ನೋಡ್ತೇನೆ ಗ್ರೌಂಡಿನಲ್ಲಿ ಎಲ್ಲ ಶಾಲೆಯ ಮಕ್ಕಳು ಒಟ್ಟಿಗೆ ಸೇರಿ ಆಗಲೇ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿದ್ದನ್ನು ನೋಡುವಾಗ ನಮ್ಮ ಉರ್ಬನ್ ಸರ್ ಅವರು ಅವರ ಮುಖಂಡತ್ವದಲ್ಲಿ ಇತರ PTಗಳು ಸೇರಿ ಅವರು ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮದ ಚಿಂತನೆ, ಅವರ ಕಮಿಟ್ಮೆಂಟ್, ಸಮರ್ಪಿತ ಜೀವನ ಏನೆಂಬುದು ಖಂಡಿತವಾಗಿಯೂ ಅರ್ಥವಾಗ್ತದೆ. ಸರ್, ನಿಮ್ಮ ಸಮರ್ಪಿತ ಜೀವನಿಗೋಸ್ಕರ ಧನ್ಯವಾದ. ಗಟ್ಟಿಯಾಗಿ ಕೊಡಿ, ಚಪ್ಪಾಳೆಯನ್ನು ಗಟ್ಟಿಯಾಗಿ ಕೊಡಿ ಮಕ್ಕಳೇ. ನಮ್ಮ ಸಮೂಹ ಸಂಸ್ಥೆಗಳಲ್ಲಿ ನಾವು ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತೇವೆ. 2ನೇದಾಗಿ ಕಾನ್ಷಿಯನ್ಸ್ ಬಗ್ಗೆ ಮಾತಾಡ್ತೇವೆ. ಅಂತಃಕರಣ. ನಮಗೆ ದೇವರು ಕೊಟ್ಟ ಒಂದು ಅಂತಃಕರಣ ಇದೆ. ಯಾವುದು ಒಳಿತು, ಯಾವುದು ಕೆಡುಕು, ಅದರ ವ್ಯತ್ಯಾಸವನ್ನು ಸರಿಯಾಗಿ ಅರ್ಥೈಸಿ ಮಕ್ಕಳಿಗೆ ಒಳಿತನ್ನು ಮಾಡಲು ಕಲಿಸಬೇಕು. ಅದರಲ್ಲಿ ಈ ಸಮೂಹ ಸಂಸ್ಥೆ ಹಾಗೂ ಬೇರೆ ಸಂಸ್ಥೆಗಳಿರುವ ವ್ಯತ್ಯಾಸ. ಒಂದು ವೇಳೆ ಆ ಅಂತಃಕರಣದ ಬಗ್ಗೆ ಮಹತ್ವವನ್ನು ನೀಡದಿದ್ದರೆ, ನೈತಿಕ ಬಲ ಏನೆಂಬುದನ್ನು ಅರಿಯದಿದ್ದರೆ, ಆಧ್ಯಾತ್ಮಿಕ ಜೀವನ ಏನೆಂಬುದರ ಬಗ್ಗೆ ಅರಿವು ಮೂಡುವ ಪ್ರಯತ್ನ ನೀವು ಮಾಡದಿದ್ದರೆ ಈ ಶಾಲೆಗೆ ಬರುವ ಅಗತ್ಯವೇ ಇಲ್ಲ. ಈ ಪರಿಸರದಲ್ಲಿ 100 ಶಾಲೆಗಳಿವೆ, ನಿಮಗೆ ಬೇಕಾದಲ್ಲಿಗೆ ಹೋಗಬಹುದು. ನಮ್ಮ ಇಡೀ ಸಮೂಹ ಸಂಸ್ಥೆಯಲ್ಲಿರುವ 150ಕ್ಕೂ ಮಿಕ್ಕಿ ಇರುವ ಅಧ್ಯಾಪಕ ವೃಂದದವರು, ಬೇರೆ ಬೇರೆ ರೀತಿಯಲ್ಲಿ ಸೇವೆಗೈಯುವವರು ಈ ಅಂತಃಕರಣ ಏನಿದೆ ಅದು ಏನೇ ಹೇಳ್ತಾರೆ ಆ ಮಾತಿನ ಬಗ್ಗೆ ಬಹಳಷ್ಟು ಗಮನವನ್ನು ನೀಡಿ ಸತ್ಯವನ್ನೇ ನುಡಿಯುತ್ತಾರೆ, ಸತ್ಯದ ದಾರಿಯಲ್ಲೇ ನಡೆಯುತ್ತಾರೆ. ಅದಕ್ಕೆ ಒಂದು ಪ್ರತೀಕ, ಅದಕ್ಕೊಂದು ಉತ್ತಮವಾದ ದಾಖಲೆ ಅಂತ ಇಟ್ಟುಕೊಳ್ಳುವುದಾದರೆ ಉರ್ಬನ್ ಸರ್ ಅವರು ನಮಗೆಲ್ಲರಿಗೂ ಅದನ್ನು ಕಲಿಸಿಕೊಟ್ಟಿದ್ದಾರೆ. ಮಗದೊಮ್ಮೆ ಅವರಿಗೆ ಚಪ್ಪಾಳೆ ನೀಡಬೇಕು. ಸೊ ಕಮಿಟ್ಮೆಂಟ್, ಆಮೇಲೆ ಕಾನ್ಷಿಯನ್ಸ್, 3ನೇದಾಗಿ ಕಂಪ್ಯಾಷನ್. ಕಂಪ್ಯಾಷನ್ ಅಂದರೆ
ಕರುಣೆ ತೋರಿಸೋದು. ಕರುಣೆ, ಕಂಪೇಷನ್ ಅಯ್ಯೋ ಪಾಪ ಅಂತ ಮಾತ್ರ ಹೇಳಿಬಿಡುವುದಲ್ಲ. ಆ ಪಾಪ ಅಂತ ಹೇಳಿದ ಮೇಲೆ ಅವನ ಕಡೆಗೆ ಏನೆಲ್ಲ ಸಹಾಯ ಮಾಡಬೇಕು ಆ ಎಲ್ಲ ಸಹಾಯವನ್ನು ಮಾಡುವುದು, ಅದಕ್ಕೆ ಕಂಪ್ಯಾಷನ್ ಅಥವಾ ಕರುಣೆ ಅಂತ ಹೇಳ್ತೇವೆ. ಯಾವುದೇ ಮಗು ಮೈದಾನದಲ್ಲಿ ಬೀಳಲಿ, ಕ್ಲಾಸಲ್ಲಿ ಬೀಳಲಿ, ನನಗೆ ಯಾರು ಹೇಳೋಕ್ಕೆ ಹೋಗೋದಿಲ್ಲ, ಅದು ನಮ್ಮ ನಿಯಮ, ನನ್ನಲ್ಲಿ ಹೇಳುವ ಅಗತ್ಯ ಇಲ್ಲ. ಪ್ರಪ್ರಥಮವಾಗಿ ಆ ಮಗುವನ್ನು ಶಾಲೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಆ ಕುಟುಂಬಕ್ಕೆ ಹೇಳಬೇಕು, ಆ ಕುಟುಂಬ ಹತ್ರ ಏನೆಲ್ಲ ರೀತಿಯಲ್ಲಿ ನಾವು ಸ್ಪಂದಿಸಬೇಕು, ಆ ಸ್ಪಂದನೆ ನಡೀತದೆ. ಇದನ್ನು ಉರ್ಬನ್ ಸರ್ ಅವರು ನಮ್ಮ ಎಲ್ಲ ಅಧ್ಯಾಪಕ ವೃಂದದವರಿಗೆ ಹೇಳಿಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಶಾಲೆಯಲ್ಲಿ ಕರುಣೆ ಏನೆಂಬುದು ಅರಿವಿದ್ದರೆ, ಅದರ ಅರಿವು ಮೂಡದೆ ಹೋದಲ್ಲಿ, ಕಂಪ್ಯಾಷನ್ ಎಂಬುದು ಇಲ್ಲದೆ ಹೋದಲ್ಲಿ, ಕಾನ್ಷಿಯನ್ಸ್ ಅಂತಃಕರಣ ಎಂಬುದು ಇಲ್ಲದೆ ಹೋದಲ್ಲಿ, ಕಮಿಟ್ಮೆಂಟ್ ಎಂಬುದು ಇಲ್ಲದೆ ಹೋದಲ್ಲಿ ನಮ್ಮ ಸಮೂಹ ಸಂಸ್ಥೆಗಳಿಗೆ ಅರ್ಥವೇ ಇಲ್ಲ. ನಮ್ಮ ಸಮೂಹ ಸಂಸ್ಥೆಯಲ್ಲಿರುವ ಎಲ್ಲ ಅಧ್ಯಾಪಕರು ಇದನ್ನು ಪಾಲಿಸುತ್ತಾ ಬರ್ತಾರೆ. ಅದನ್ನು ಸುಸೂತ್ರವಾದಿ ರೀತಿಯಲ್ಲಿ ಒಂದು ದಾಖಲೆಯಾಗಿ ಎಲ್ಲರಿಗೆ ಒಂದು ಎಕ್ಸಾಂಪಲ್ ಆಗಿ ಹೇಳಿಕೊಟ್ಟವರು ಶ್ರೀಯುತ ಉರ್ಬನ್ ಮಸ್ಕರಸ್ರವರು. ಆದ್ದರಿಂದ ಮಗದೊಮ್ಮೆ ಅವರಿಗೆ ಚಪ್ಪಾಳೆಯನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮುಖ್ಯ ಉಪಾಧ್ಯಾಯರು ಹೇಳಿದ್ದೇನೆಂದರೆ, ಅವರ ಮಿಸ್ಸಸ್ಸಲ್ಲಿ ಶ್ರೀಮತಿಯರು ಹೇಳಿದ್ದಾನೆ, ಇನ್ನೊಂದು 2 ತಿಂಗಳು ಇಲ್ಲಿ ಕಳಿಸಿ ಅಂತ. ಉರ್ಬನ್ ಸರ್ ನಾನು ಹೇಳೋದಂದರೆ, ಇನ್ನೊಬ್ಬರು PT ಸರ್ ನಮಗೆ ಹೈಸ್ಕೂಲ್ಗೆ ಸಿಗುವ ತನಕ ನೀವು ಬರಲೇಬೇಕಂತ ನಾನು ಹೇಳುವುದು. ನಿಮ್ಮ ಮೇಡಮ್ ಹೌದಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀವು ನಮಗೆ ಪ್ರೀತಿ ಪ್ರಾಯಸ್ಥರು. ನೀವು ನಿಮ್ಮ ಪ್ಯಾಂಟ್ ಶರ್ಟ್ ನೋಡುವಾಗ ಇನ್ನೂ ನಿಮಗೆ 30 ವರ್ಷ ಆದ ಹಾಗೇ ಕಾಣ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಆದ್ದರಿಂದ ಬರುವ ವರ್ಷಗಳಲ್ಲಿ ನೀವು ನಮ್ಮೊಂದಿಗೆ ಇರಬೇಕು. ನಮ್ಮ ಸಮೂಹ ಸಂಸ್ಥೆಗಳಿಗೆ ಸೇವೆ ಸಲ್ಲಿಸುವಾಗ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿದ್ದೀರಾ. ಭಗವಂತ ನಿಮ್ಮನ್ನು ಹರಸಲಿ, ನಿಮ್ಮ ಕುಟುಂಬವನ್ನು ಸಹ ಹರಸಲಿ. ನಿಮ್ಮೊಂದಿಗಿರುವ ಈ ಸಂಬಂಧ ಇನ್ನೂ ಕೂಡ ಬೆಳೆದು ಬರಲಿ. ನಮ್ಮ ಪಾಲಕರಾದ ಸಂತ ಸಭಾಸ್ನ ಆಶೀರ್ವಾದ ನಿಮ್ಮೆಲ್ಲರಲ್ಲಿಂದು ಹರಸುತ್ತಾ ಭಗವಂತನ ಆಶೀರ್ವಾದಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ವಂದನೀಯ ಫಾದರ್ ಲೈಜಿಲ್ ಸ್ಟ್ಯಾನಿ ಪಿಂಟೋ, ಯುವ ಯಾಜಕರಾದ ಪ್ರಮೋದ್ ಕ್ರಾಸ್ತಾ ಹಾಗೂ ಬ್ರದರ್ ಕಿರಣ್ ರವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲ ಧರ್ಮ ಭಗಿನಿಯರಿಗೆ ಹಾಗೂ ಚರ್ಚ್ ಪಾಲನಾ ಮಂಡಳಿಯ ಸದಸ್ಯರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಛಾಯಾಗ್ರಾಹಕರಾಗಿ ಆಗಮಿಸಿದ ಶ್ರೀ ಡೆಮೆಟ್ರಿಯಸ್ ಡಿಸೋಜಾ ಹಾಗೂ ಪೊಸಕುರಲ್ V4 ಚಾನೆಲ್ ಸ್ಟೂಡೆಂಟ್ ಆಸಿಫ್ ಕಲ್ಕಟ್ಟ ಹಾಗೂ ದೈಜಿ ವರ್ಲ್ಡ್ ದೃಶ್ಯ ಮಾಧ್ಯಮದ ಸದಸ್ಯರಿಗೂ ಧನ್ಯವಾದಗಳು. ನಿರೂಪಣೆಯನ್ನು ಮಾಡಿದ ಶ್ರೀಮತಿ ಸಿಲ್ವಿಯಾ F. ಲೋಬೋ, ನೃತ್ಯ, ಹಾಡು ಹಾಗೂ ಬ್ಯಾಂಡ್ ಸದಸ್ಯರಿಗೂ ಧನ್ಯವಾದಗಳು. ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಪೋಷಕರು ಹಾಗೂ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿ ಬಳಗದವರಿಗೂ ಕೂಡ ಧನ್ಯವಾದಗಳು. ಉರ್ಬನ್ ಸರ್ ಅವರ ಹಿತೈಷಿಗಳು, ಹಳೆಯ ಸಹ ಶಿಕ್ಷಕರು, ಸನ್ಮಿತ್ರರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ವಂದನಾರ್ಪಣೆಯನ್ನು ನಮ್ಮೆಲ್ಲರನ್ನು ಗುರುವಂದನಾ ಸಮಾರಂಭಕ್ಕೆ ಹಾಗೂ ನನ್ನ ಅಪ್ಪನ ಹುಟ್ಟುಹಬ್ಬದ ಸಮಾರಂಭಕ್ಕೆ ಹಾಗೂ ದ ಆನರಿಂಗ್ ಇದಕ್ಕೂ ಕರೆಯೋದಕ್ಕೆ ನಾನು ತಮ್ಮೆಲ್ಲರಿಗೂ ಸಂಚಾಲಕರು, ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪ್ರಿಯ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳನ್ನು ಇನ್ಕ್ಲೂಡ್ ಮಾಡಿ ನಾನು ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಅರಳುವುದು ಹೂವಲ್ಲ, ತನಗಾಗಿ ಬೆಳಗುವುದು ದೀಪವಲ್ಲ, ತನಗಾಗಿ ಬಾಳುವುದು ಬಾಳಲ್ಲ, ಪರೋಪಕಾರಿಯಾಗಿ ಬಾಳುವುದರಲ್ಲಿದೆ ಸುಖ ಜೀವನ. ಶ್ರೀಯುತ ಉರ್ಬನ್ ಸರ್ ರವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ನೀವು ಪ್ರಾರಂಭಿಸುವಾಗ ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಭಗವಂತನು ತಮ್ಮನ್ನು ಸದಾಕಾಲ ಕಾಪಾಡಲಿ ಎಂದು ಎಲ್ಲರ ಪರವಾಗಿ ಹಾರೈಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.